ನಾಡಿನ ಸಮಸ್ತ ಜನತೆಗೆ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ಬಿ ನಾಗರಾಜ ಶೆಟ್ಟಿ, ಮಾಜಿ ಮುಜರಾಯಿ ಮಂತ್ರಿಗಳು, ಕರ್ನಾಟಕ ಸರ್ಕಾರ. ಆಡಳಿತ ಪಾಲುದಾರರು ಗಣೇಶ ಶಿಪ್ಪಿಂಗ್ ಏಜೆನ್ಸಿ, ಮಂಗಳೂರು. ಲಯನ್ ಕಿಶೋರ್ ಡಿ ಶೆಟ್ಟಿ, ಲಕುಮಿ ನಾಟಕ ತಂಡ. ಸ್ಪಂದನ ಟಿವಿಯ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ಜೊತೆಗೆ ಮಹಾಶಿವರಾತ್ರಿಯ ಶುಭಾಶಯಗಳನ್ನು ಸಲ್ಲಿಸ್ತಾ ಇದ್ದೇವೆ ಎಲ್ರಿಗೂ ಕೂಡ. ಇವತ್ತು ಒಂದು ಸಣ್ಣ 3 ಮಂದಿಯ ಜೊತೆ ಸೇರಿಕೆಯಲ್ಲಿ ಶಿವರಾತ್ರಿಯ ಕುರಿತು ಮತ್ತು ಕೆಲವು ಇತರ ಈ ಹಬ್ಬ ಹರಿದಿನಗಳ ವಿಷಯದಲ್ಲಿ ಒಂದು ಸಣ್ಣ ಹರಟೆ ಕಾರ್ಯಕ್ರಮವನ್ನು ನಡೆಸಲು ಇಲ್ಲಿ ನಾವು ಸೇರಿದ್ದೇವೆ. ನನ್ನ ಜೊತೆಗಿದ್ದಾರೆ ಡಾಕ್ಟರ್ ಶಿವಪ್ರಕಾಶ್ ಅಂಥೇಳಿ. ಅವರು ನಮ್ಮ ಸರ್ಕಾರಿ ಫಿಶರೀಸ್ ಕಾಲೇಜಿನ ನಿವೃತ್ತ ಡೀನ್ ಆಗಿದ್ದಾರೆ. ಹವ್ಯಾಸದಲ್ಲಿ ಸಾಂಸ್ಕೃತಿಕವಾಗಿ ಹಾಸ್ಯ, ಸಂಗೀತ ಮತ್ತು ಇತರ ಎಲ್ಲ ಕಲೆಗಳ ಬಗ್ಗೆ ಚಿತ್ರಕಲೆಯೊಂದಿಗೂ ಕೂಡ ಬಹಳ ಪ್ರಸಿದ್ಧಿಯನ್ನು ಪಡೆದವರಾಗಿದ್ದಾರೆ. ಅವರು ನಮ್ಮ ಜೊತೆಗೆ ಇವತ್ತು ಭಾಗವಹಿಸ್ತಾ ಇದ್ದಾರೆ. ಅವರಿಗೆ ಸ್ವಾಗತ. ಅದೇ ರೀತಿಯಲ್ಲಿ ಇನ್ನೊಬ್ಬರು ಶಿವರಾಜ್ ಅಂತೇಳಿ, ಒಬ್ಬರು ಶಿವಪ್ರಕಾಶ್, ಇನ್ನೊಬ್ಬರು ಶಿವರಾಜ್ ಅಂತೇಳಿ ಶ್ರೀನಿವಾಸ್ ಕಾಲೇಜಿನ ಉಪನ್ಯಾಸಕರಾಗಿ ನಮ್ಮ ಜೊತೆಗೆ ಮಾತಾಡ್ತಾ ಇದ್ದಾರೆ. ಅನೇಕ ಸಾಹಿತ್ಯ ಹಾಗೂ ಬೇರೆ ಸಾಂಸ್ಕೃತಿಕ ವಿಚಾರಗಳ ಅನುಭವವನ್ನು ಹೊಂದಿರತಕ್ಕಂಥವರು. ಈ ಶಿವರಾತ್ರಿಯ ಬಗ್ಗೆ ಇವತ್ತು ನಾವೊಂದು ರೀತಿಯಲ್ಲಿ ಹರಟೆ ರೂಪದ ಒಂದು ಚರ್ಚೆ ಒಂದಿಷ್ಟು ಸಮಯದ ಅವಧಿಯೊಳಗೆ ಮಾಡಲಿಕ್ಕಿದ್ದೇವೆ. ಮೊದಲನೇದಾಗಿ ನಮ್ಮ ಶಿವರಾಜರವರು ಶಿವರಾತ್ರಿ ಮತ್ತು ಶಿವನ ಕುರಿತ ಈ ಒಂದು ಆರಾಧನೆಯ ಒಂದು ಮಹತ್ವದ ಬಗ್ಗೆ ಒಂದಿಷ್ಟು ಆರಂಭದಲ್ಲಿ ಮಾತಾಡ್ತಾರೆ, ಕೇಳಿ. ಸ್ಪಂದನ ವಾಹಿನಿಯ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಈ ಶಿವರಾತ್ರಿ ಹಬ್ಬದ ಒಂದು ಮುಖ್ಯ ವಿಶೇಷ ಸರ್, ನಮ್ಗೆಲ್ಲರಿಗೂ ಗೊತ್ತಿದೆ. ನಾವು ಈ ಹರಟೆ ಕಾರ್ಯಕ್ರಮ ಇರೋದ್ರಿಂದ ಮೊದ್ಲು ಒಂದು ಹಾಸ್ಯಾಸ್ಪದ ಮೂಲಕ ನಾನು ಮಾತನ್ನ ಆರಂಭಿಸ್ತೀನಿ. ಮೊದಲಿಗೆ ನನಗೆ ಕೊಟ್ಟಂತವ್ರು ನನ್ಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನಿಮ್ಗೆ ಋಣಿ. ಒಂದ್ ವಿಚಾರ ಏನಂದ್ರೆ ಸರ್, ಎಲ್ಲರಿಗೂ ಗೊತ್ತಿದೆ, ಸಾಮಾನ್ಯ ಗೊತ್ತಿದೆ. ಏನಂತ ಗೊತ್ತಿದೆ ಅಂತಂದ್ರೆ ಉಪವಾಸ ಮಾಡ್ಬೇಕು, ಜಾಗರಣೆ ಮಾಡ್ಬೇಕಂತ ಸರ್ವೇ ಸಾಮಾನ್ಯ ಗೊತ್ತಿದೆ. ನೋಡಿ, ಮನೆಯಲ್ಲಿ ಅಡಿಗೆ ಯಾರು ಮಾಡಲ್ಲ, ಸರ್ವೇ ಸಾಮಾನ್ಯ. ನಮ್ಮ ಹಿಂದೂ ಸಂಸ್ಕೃತಿಯ ಪ್ರಕಾರ ಆಗ್ಲಿ, ಭಾರತೀಯ ಸಂಸ್ಕೃತಿಯ ಪ್ರಕಾರ ಆಗ್ಲಿ, ಮನೆಯಲ್ಲಿ ಯಾರು ಅಡಿಗೆ ಮಾಡಲ್ಲ. ಆದ್ರೆ ಬಹು ಮುಖ್ಯವಾದ ತಿಳ್ಕೊಬೇಕಾದ್ದೇನಂದ್ರೆ, ಪ್ರತಿ ದೇವಸ್ಥಾನದಲ್ಲೂ ಪ್ರಸಾದ ಅಂತೂ ಕೊಡ್ತಾರೆ, ಪ್ರಸಾದ ಅಂತೂ ಕೊಡ್ತಾರೆ. ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ಇದು ಹರಟೆ ಕಾರ್ಯಕ್ರಮ ಆದ್ರಿಂದ ಒಂದು ಸಣ್ಣ ಹಾಸ್ಯದೊಂದಿಗೆ ಹೇಳ್ತೀನಿ. ಮನೇಲಿ ಅಮ್ಮನ್ನ ಊಟ ಕೇಳಕೋರಿ, ನಮ್ಮಂತ ಹುಡುಗರು ಮನೇಲಿ ಅಮ್ಮ ಊಟ, ಅಮ್ಮ ಸರ್ವೇ ಸಾಮಾನ್ಯವಾಗಿ ಊಟ ಏನ್ ಮಾಡಿದ್ಯಮ್ಮ ಅಂತ ಕೇಳಿದ್ರೆ ಅಮ್ಮ ಹೇಳ್ತಾಳೆ, ಏನಂತ ಹೇಳ್ತಾಳೆ, ಇವತ್ತು ಶಿವರಾತ್ರಿ ಹಬ್ಬ ಕಣಪ್ಪ, ನಮ್ಮ ಮನೆಯಲ್ಲಿ ಇವತ್ತು ಉಪವಾಸ, ಯಾರು ಕೂಡ ಮನೆಯಲ್ಲಿ ಊಟ ಮಾಡಲ್ಲ, ನಾನು ಅಡ್ಗೆ ಮಾಡಿಲ್ಲ ಅಂತ. ಉಪವಾಸ ಅಂದ್ಮೇಲೆ ಏನ್ ಮಾಡ್ಬೇಕು? ಉಪವಾಸ ಮಾಡ್ಬೇಕು. ಉಪವಾಸ ಅಂದ್ರೆ ಊಟ ಮಾಡಿದ್ರೆ ಅಡಿಗೆ ಉಪವಾಸ ಮಾಡ್ಬೇಕು. ಆದ್ರೆ ತಾಯಿ ತನ್ನ ಮಗನ ಪ್ರೀತಿಗೋಸ್ಕರ ಏನಂತ ಹೇಳ್ತಾಳೆ, ಅವನ್ಗೆ ಊಟಕ್ಕೊಂದ್ ದಾರಿನೂ ತೋರಿಸ್ತಾಳೆ. ಹೇಗೆ? ಹತ್ರದಲ್ಲಿ ಒಂದ್ ಶಿವನ್ ದೇವಸ್ಥಾನ ಇದೆ, ಅಲ್ಲೋಗು ನೀನು ಪ್ರಸಾದ ಕೊಡ್ತಾರೆ. ಉಪವಾಸ ಎಲ್ಲಿ ಬಂತವಾಗ? ಉಪವಾಸ ಎಲ್ಲಿ ಬಂತವಾಗ? ಕೆಲವೊಬ್ರು ಹೇಳ್ತಾರೆ ಉಪವಾಸ ಅಂತ ಅಂದ್ರೆ ಈ ಶಿವರಾತ್ರಿ ಹಬ್ಬ ಇರೋದ್ರಿಂದ ಕೆಲವು ವಿಚಾರಗಳು. ಉಪವಾಸ ಅಂತ ಅಂದ್ರೆ ಏನಂತ ಹೇಳ್ತಾರೆ, ಉಪವಾಸ ಅಂದ್ರೆ ಪೂರ್ಣ ಪ್ರಮಾಣ ಉಪವಾಸ. ಉಪವಾಸ ಅಂದ್ರೆ ಪೂರ್ಣ ಪ್ರಮಾಣ. ಕೆಲವೊಬ್ರು ತುಂಬಾ ಆಚರಣೆಯಿಂದ ಆಚರಿಸ್ತಾರೆ, ಒಂದು ಹನಿ ನೀರು ಸಹ ಕುಡಿದಿರಾ ಒಂದು ರೀತಿಯಾಗಿ. ಮತ್ತೊಬ್ರು ಕೆಲವೊಂದಷ್ಟು ಏನ್ ಮಾಡ್ತಾರೆ, ಉಪವಾಸ ಊಟ ಮಾಡಂಗಿಲ್ಲ, ಹಣ್ಣು ತಿನ್ಬಹುದು, ಹಾಲು ಕುಡಿಬಹುದು, ಇದೆಲ್ಲ ಮಾಡಬಹುದು. ಈ ರೀತಿ ಉಪವಾಸ ಕೂಡ ನಮ್ಮಲ್ಲಿ ಇರೋವಂಥದ್ದು ಸರ್. ನಿಮ್ಮ ಉಪವಾಸ ಆದ್ರೆ ಉಪವಾಸದ ಹೆಸರಿನಲ್ಲಿ ರುಚಿ ರುಚಿಯಾದ ತಿಂಡಿಗಳನ್ನ ಮಾಡ್ತಾರೆ. ಅನ್ನ ಮಾತ್ರ ಮಾಡಬಾರ್ದು ಅನ್ನೋ ಒಂದು ಆಚರಣೆ. ಉಪವಾಸವನ್ನು ಅವರು ಬೇರೆ ರೀತಿಯಲ್ಲಿ ಕಳೀತಾರೆ ಅಂತ ಹೇಳಿದ್ರು. ಎಷ್ಟೋ ಜನ ಉಪವಾಸ ಮಾಡೋರಿದ್ದಾರೆ. ಏನು ಊಟ ಮಾಡ್ಲಿಕ್ಕಿಲ್ಲ ಮಧ್ಯಾಹ್ನ, ಉಪವಾಸ ಊಟ ಮಾಡ್ಲಿಕ್ಕೆ ಮತ್ತೇನು ಫಲಹಾರ ಮಾಡ್ತಾ ಇದ್ದಾರೆ. ಏನ್ ಫಲಹಾರ ಮಾಡ್ತೀರಿ ಸ್ವಾಮಿ ಅಂತ ಕೇಳಿದ್ರೆ 4 ಕ್ಯಾವಂಡಿಸ್ 3 ಆಪಲ್ 2 ಬೊಂಡ ಅಂತ ಹೇಳ್ತಾರೆ. ಇಷ್ಟು ತಿಂದ ಮೇಲೆ ಮತ್ತೆ 2 ದಿವಸ ಊಟ ಬೇಕು ಯಾರಿಗಾದ್ರೆ, ಯಾರಿಗೆ ಊಟ ಬೇಡ. ಈ ತರ ಉಪವಾಸ ಮಾಡಿದ್ರೆ ಏನು ಪ್ರಯೋಜನ ಇಲ್ಲ. ಇವಾಗ ಆಧ್ಯಾತ್ಮ ಮತ್ತು ವಿಜ್ಞಾನಕ್ಕೆ ಸಂಬಂಧ ಉಂಟಂತೆ. ನಿರಾಹಾರ ಆದ್ರೆ ಅಲ್ವಾ, ನಿರಾಹಾರ ಆದ್ರೆ ಹೊಟ್ಟೆಯಲ್ಲಿ
ಆಹಾರ ಹೋಗದಿದ್ರೆ ಬೇರೆ ಅಂಗಗಳಿಗೆ ನಮ್ಮ ಮೆದುಳು ಉಂಟಲ್ಲ, ನೀನು ಹೊಟ್ಟೆಯಲ್ಲಿ ಬಂದಿದೆ ಆಹಾರ, ಅದನ್ನು ಹಿಸ್ಕು, ಈ ಕೈಯಲ್ಲಿ ಈ ಕೆಲಸ ಮಾಡು, ಈ ಕೈಯಲ್ಲಿ ಈ ಕೆಲಸ ಮಾಡು ಅಂತ ಮೆದುಳು ಹೇಳುವಂಥದ್ದು ಅಲ್ವಾ. ಆ ರೀತಿಯಲ್ಲಿ ಮೆದುಳಿಗೆ ಹೊಟ್ಟೆಯಲ್ಲಿ ಆಹಾರ ಇಲ್ಲದಿದ್ದರೆ ಅದನ್ನು ಹಿಸುಕಿ ಜೀರ್ಣ ಮಾಡೋ ಆ ಕೆಲಸದಷ್ಟು ಸಮಯ ಉಳಿತು ಮೆದುಳಿಗೆ. ಹಾಗೆ ಏಕೋದ್ಧಡ ಚಿತ್ತದಿಂದ ಧ್ಯಾನ ಮಾಡಿದ್ರೆ ಭಗವಂತ ಒಲಿತಾನೆ ಎಂಬ ಅಧ್ಯಾತ್ಮ ನಂಬಿಕೆಯು ಆ ವಿಜ್ಞಾನದ ಒಂದು ಕೊಂಡಿಯಾಗಿದೆ ಅಂತ ಹೇಳ್ಬೋದು. ಇನ್ನು ಅದಕ್ಕೆ ಸಂಬಂಧಿಸಿದಂಥ ವೈಜ್ಞಾನಿಕ ವಿಚಾರಗಳನ್ನು ನಮ್ಮ ಶಿವಪ್ರಕಾಶ್ ಸರ್ ಹೇಳ್ತಾರೆ. ಈಗ ಶಿವರಾತ್ರಿಯ ದಿವಸ, ಮಹಾಶಿವರಾತ್ರಿಯ ಒಂದು ಆಚರಣೆಯಲ್ಲಿ ಎಲ್ಲರೂ ಭಜನೆ ಮಾಡ್ತಾರೆ, ಶಿವ ಸ್ತೋತ್ರ ಮಾಡ್ತಾರೆ, ಭಕ್ತಿಯಿಂದ ಧ್ಯಾನಸ್ಥರ ಆಗ್ತಾರೆ. ಇದರ ಮೂಲ ಉದ್ದೇಶ ಏನು? ಮನಸ್ಸಿಗೆ ಶಾಂತಿ ಸಿಗಲಿ, ಸಂತೋಷ ಸಿಗಲಿ, ನಮ್ಮಲ್ಲಿರೋ ಅವಗುಣಗಳು ಕಳೆದು ಹೋಗಲಿ, ಬೇರೆಯವರಿಗೆ ಒಳ್ಳೆಯದನ್ನು ಮಾಡುವ ಬುದ್ಧಿ ಕೊಡಲಿ, ಯಾರಿಗೂ ನೋವುಂಟು ಮಾಡದ ಹಾಗೆ ಬದುಕುವ ಮಾರ್ಗ ದೇವರು ಅನುಗ್ರಹ ಕೊಡಲಿ, ಇಂತಹ ವಿಚಾರ ಇಟ್ಕೊಂಡೇ ಶಿವರಾತ್ರಿ ಎಂದು ಎಲ್ಲ ಭಕ್ತರು ಶಿವನನ್ನು ಪೂಜಿಸ್ತಾರೆ. ಈಗ ನಾನು ಇಲ್ಲಿ ಒಂದು ವಿಚಾರ ಪ್ರಸ್ತಾಪ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಪ್ರತಿಯೊಬ್ಬರಲ್ಲೂ ಒಳ್ಳೆಯ ಗುಣ ಅವಗುಣ ಅನ್ನೋದು ಇದ್ದೇ ಇದೆ. ನಾವು ಮಾನವರು, ನರಮಾನವರು. ಆದರೆ ಯಾವುದು ಒಳ್ಳೆಯ ಗುಣ, ಯಾವುದು ಅವಗುಣ, ಇದನ್ನ ನಾವು ಅರಿತುಕೊಂಡ್ರೆ ಪೂಜೆ ಮಾಡಿದ್ದಕ್ಕೂ ಸಾರ್ಥಕ. ಹೀಗಾಗಿ ಒಂದು ಶರಣರ ಮಾತೊಂದು ಹೀಗಿದೆ, ಮನುಷ್ಯನಲ್ಲಿ ಒಳ್ಳೆಯ ಗುಣ ಕೆಟ್ಟ ಗುಣ ಅನ್ನೋದು ಹೇಗಿರುತ್ತೆ ಅದನ್ನು ಅರಿತುಕೊಂಡ್ರೆ ನಾವು ಮನುಷ್ಯ ಜನ್ಮ ಸಾರ್ಥಕ ಮಾಡಿಕೊಳ್ಬೋದು ಅನ್ನುವ ನಿಟ್ಟಿನಲ್ಲಿ ಆ ಶರಣರು ಹೇಳಿರುವ ನುಡಿಮುತ್ತುಗಳು ಹೀಗಿವೆ. ಹಸಿರಿಲ್ಲದೆಡೆ ಹಸಿರುಟ್ಟಿಸುವುದು ಮಾನವ ಗುಣ, ಹಸಿರಿದ್ದೆಡೆ ಮೇಯ್ದು ಮಲಗುವುದು ಪಶುಗುಣ. ಕೆಟ್ಟದ್ದನ್ನ ಸರಿಪಡಿಸುವುದು ಮಾನವ ಗುಣ, ಸರಿ ಇದ್ದದ್ದನ್ನ ಕೆಡಿಸುವುದು ದಾನವ ಗುಣ. ಕಸದಲ್ಲಿ ರಸ ಹುಟ್ಟಿಸುವುದು ಮಾನವ ಗುಣ, ರಸದಲ್ಲಿ ವಿಷ ಬೆರೆಸುವುದು ಅಸುರ ಗುಣ. ಅರಿತವರನ್ನ ಆದರಿಸುವುದು ಮಾನವ ಗುಣ, ಅರಿತವರನ್ನ ಅನಾದರಿಸುವುದು ಪೈಶಾಚಿಕ ಗುಣ. ಮಲಗಿದ್ದರೆ ಕುಳಿತು, ಕುಳಿತಿದ್ದರೆ ಎದ್ದು ಇನ್ನೊಬ್ಬರಿಗೆ ಸ್ಥಳ ನೀಡುವುದು ಮಾನವ ಗುಣ, ಬೇರೊಬ್ಬರ ಸ್ಥಳ ಆಕ್ರಮಿಸಿ ಕಾಲು ಚಾಚಿ ಮಲಗುವುದು ಪೈಶಾಚಿಕ ಗುಣ. ದುಃಖಿಗಳ ಕಂಬನಿ ಒರೆಸುವುದು ಮಾನವ ಗುಣ, ದುಃಖಿಗಳ ಕಂಬನಿ ಒರೆಸುವುದು ಮಾನವ ಗುಣ, ಸುಖಿಗಳಿಗೂ ಕಂಬನಿ ತರಿಸುವುದು ಅಸುರ ಗುಣ. ಸ್ವತಂತ್ರ ಧೀರ ಸಿದ್ದೇಶ್ವರ ಅಂತ ಈ ಶರಣರ ಈ ನುಡಿಮುತ್ತುಗಳು ನಮಗೆ ಮಾರ್ಗದರ್ಶಿಯಾಗಬೇಕು. ನಮ್ಮಲ್ಲಿರುವ ಅವಗುಣಗಳನ್ನು ಕಳೆದುಕೊಳ್ಬೇಕು. ಶಿವನ ಒಂದು ಭಕ್ತಿಯಿಂದ ಶಿವನನ್ನು ಪೂಜಿಸಿದಾಗ ಇಂಥ ವರ ಎಲ್ಲರಿಗೂ ಸಿಗಲಿ ಅಂತ ನಾನು ಬಯಸ್ತೇನೆ. ನಿಜವಾಗಿಯೂ ಕೂಡ ಶಿವರಾತ್ರಿ ಎಂಬುದು ಉಂಟಲ್ಲ ಶಿವರಾಜರೇ, ಬಹಳ ಎಷ್ಟೋ ಜನ ಜಾಗರಣೆ, ಇದು ಉಪವಾಸ ಅದರ ಜೊತೆಗೆ ಜಾಗರಣೆ, ಈ ಜಾಗರಣೆಯಲ್ಲಿ ವಿಶೇಷವಾಗಿರ್ತಕ್ಕಂಥ ಪ್ರಾರ್ಥನೆಯನ್ನು ಮಾಡ್ತಾರಂತೆ. ಇತ್ತೀಚೆಗೆ ಕೂಡ ನಾನು ಹೇಳಿದೆ ಅಂತ ಹೇಳಿದರೆ ಶಿವನು ಬರಬೇಕು ಅಂಥೇಳಿ ಜಾಗರಣೆಯಲ್ಲಿ ಭಜನೆ ಮಾಡ್ತಾರಂತೆ. ಆದರೆ ಶಿವನು ಬರಲಿಕ್ಕಾಗಿ ಭಜನೆ ಅಲ್ಲ, ನಿಮ್ಮೊಳಗಿರುವಂಥ ಶಿವನು ಹೋಗದಂಥ ಭಜನೆ ಮಾಡಿ ನೀವು ಅಂತ ಪ್ರಾಜ್ಞರು ಹೇಳ್ತಾರೆ. ನಿಮ್ಮೊಳಗಿದ್ದಾನೆ ಶಿವ, ಅವನು ಹೊರಗಡೆ ಹೋಗದಂತೆ ಭಜನೆ ಇರಲಿ ನಿಮ್ಮದು, ಆ ಭಕ್ತಿ ಇರಲಿ ಅಂತೇಳಿ. ಇನ್ನೊಂದು, ಈ ಶಿವರಾತ್ರಿಯಲ್ಲಿ ನಮ್ಮ ಕೃಷ್ಣಾಷ್ಟಮಿ ಅಂತ ಇದೆ, ಅದರಲ್ಲಿ ಮೊಸರು ಕುಡಿಕೆ ಅಂತ ಒಂದು ಲೀಲೋತ್ಸವ ನಡೀತದೆ. ಕೃಷ್ಣನಿಗೂ ಕೂಡ ಹಾಗೆ ಒಂದಷ್ಟು ಚೇಷ್ಟೆಗಳನ್ನು ಮಾಡಿಕೊಂಡೇ ಬೆಳೆದುಕೊಂಡು ಭಗವಂತನ ಅವನ ಅವತಾರವನ್ನು ಬಾಲಲೀಲೆಯಿಂದಲೇ ಅವನ ಅವತಾರ ತೋರಿದವ ಅಲ್ವಾ. ಅದೇ ರೀತಿಯಲ್ಲಿ ಈ ಲೀಲೋತ್ಸವವನ್ನು ಕೃಷ್ಣನಿಗಾಗಿ ಭಕ್ತರು ಮಾಡಿದ ಹಾಗೆ ಇಲ್ಲಿ ಶಿವರಾತ್ರಿ ದಿವಸವೂ ಕೂಡ ಮೋಜಿಗಾಗಿ ಅನೇಕ ಕೆಲಸಗಳನ್ನು ಮಾಡ್ತಾರೆ. ಅದು ನೀವು ಹೇಳಿದ ಹಾಗೆ ಒಂದು ರೀತಿಯ ದುಷ್ಕೃತ್ಯ ಅಂತೇಳಿ ಹೇಳಲಿಕ್ಕೆ ಬರುವುದಿಲ್ಲ. ಅದು ಒಂದು ಕಡೆಯಲ್ಲಿ ಯಾರಾದರೂ ಅವರ ಮನೆಯಲ್ಲಿ ಏನಾದಿದ್ರೆ ವಸ್ತುಗಳನ್ನು ಕದ್ದು ಇನ್ನೊಂದು ಮನೆಯಲ್ಲಿ ಇಡುವುದು, ಒಂದು ಹೋಟೆಲ್ನ ಬೋರ್ಡನ್ನು ತೆಗೆದು ಇನ್ನೊಂದು ಗ್ಯಾರೇಜ್ ಬೋರ್ಡಿಗೆ ಇಡುವುದು, ಅಥವಾ ಯಾವುದಾದ್ರು ತರಕಾರಿ ಬೆಳೆದರೆ ಅಥವಾ ಇನ್ನೇನಾದರೂ ಅವರ ಬದಿಯಲ್ಲಿ ಏನಾದರೂ ಹಣ್ಣು ಹಂಪಲು ಬೆಳೆದರೆ ಅದನ್ನೆಲ್ಲ ನಾಶಪಡಿಸುವುದು ಇತ್ಯಾದಿ ಇತ್ಯಾದಿ. ಮತ್ತು ಯಾವುದಿಲ್ಲದಿದ್ರೂ ಹಂಚಿನ ಮನೆಗೆ ಕಲ್ಲು ಹೊಡೆಯೋದು, ಗ್ಲಾಸಿಗೆ ಕಲ್ಲು ಪುಡಿ ಮಾಡಿ ಆದರೂ ಹಾಕ್ತಾರೆ. ಮತ್ತು ರಸ್ತೆಗಳಲ್ಲಿ ಹೋಗುವಂಥ ಆಟೋ ಅಥವಾ ವಾಹನಗಳಿಗೆಲ್ಲ ಹೋಗದ ಹಾಗೆ ಅಡ್ಡದಾರಿಗೆ ಅದಕ್ಕೆ ಏನಾದರೂ ಕಂಬಗಳು, ತಂತಿ ಕಂಬಗಳನ್ನು, ಕಲ್ಲುಗಳನ್ನು ಇಟ್ಟು ಈ ಥರದ ಅನೇಕ ಅನ್ಯಾಯಯುತವಾದಂಥ ಮೋಜುಗಳನ್ನು, ಅದು ನಿಜವಾಗಿ ಅನ್ಯಾಯವೇ, ತೊಂದರೆ ಆಗ್ತದೆ ಇನ್ನೊಬ್ಬರಿಗೆ, ಆದರೂ ಈ ಮೋಜು
ಅದಕ್ಕೆ ಆ ಮೋಜಿಗೆ ಇನ್ನು ದೊಡ್ಡ ಗಲಾಟೆ ಊರಿನಲ್ಲಿ ಆಗ್ಬೋದು ಅಂತೇಳಿ ನಮ್ಮ ಹಿರಿಯರೆಲ್ಲ ಒಂದು ರೀತಿಯಲ್ಲಿ ಹೆದರಿಸ್ತಾರೆ. ಮತ್ತೆ ಅವರು ಕೂಡ ಹೆದರಿಸೋದು ಏನಂತ ಹೇಳಿದ್ರೆ, ಇದಕ್ಕೆ ಬೈಬಾರ್ದು ಯಾರು ಕೂಡ. ಹೌದು. ಯಾಕೆ ಬೈದ್ರೆ ಅದು ಶಿವನಿಗೆ ಬೈದ ಹಾಗೆ ಆಗುತ್ತೆ, ಬೈದ್ರೆ ಶಿವನಿಗೆ ಬೈದ ಹಾಗೆ ಆಗುತ್ತೆ, ಹಾಗಾಗಿ ಇದಕ್ಕೆ ಬೈಬಾರ್ದು ಎಂಬುದನ್ನು ಅದು ಬೆಳ್ಕೊಂಡು ಬಂದಿದೆ. ಏನೇ ಇರಲಿ, ಅದೊಂದು ಆ ಶಿವರಾತ್ರಿ ದಿನದ ಭಕ್ತಿಯ ಸಂಕೇತ ಆಗಿರ್ತದೆ. ಇನ್ನು ಮುಂದುವರಿದು ಅದರ ಬಗ್ಗೆ ನಮ್ಮ ಶಿವರಾಜರೇ ಹೇಳಿ. ನೀವು ಮೋಜು ಮಸ್ತಿ ಅಂತ ಹೇಳಿದಾಗ ಅದು ತೊಂದರೆಯೇ ಹೌದು, ಮತ್ತೊಬ್ಬರಿಗೆ ಅದು ತೊಂದರೆ ಹೌದು. ಅದ್ರ ತಕ್ಕನಂತೆ ಆ ಒಂದು ವಿಚಾರದಲ್ಲಿ ಕ್ಷಮೆ ಏನಂದ್ರೆ, ಆ ವಿಚಾರದಲ್ಲಿ ನಾವು ಮಾಡಿದ, ಯಾಕಂದ್ರೆ ಆ ಸಂದರ್ಭದಲ್ಲಿ ಅದು ಮಕ್ಕಳಿಗೆ ಬೈದ್ರೆ ಶಿವನಿಗೆ ಬೈದಂತೆ ಸಮಾನ. ಅದ್ರಲ್ಲಿ ಮಕ್ಕಳನ್ನ ನಾವೆಲ್ಲರೂ ಕೂಡ ಬಾಲ ಶಿವ ಅಂತ ಕರಿತೀವಿ, ಬಾಲಕೃಷ್ಣ ಅಂತ ಕರಿತೀವಿ. ಆ ಮಕ್ಕಳು ಮಾಡೋ ತಪ್ಪನ್ನ ಕ್ಷಮಿಸ್ಬೇಕು ಅನ್ನೋದು ಒಂದ್ ವಿಧಾನ. ಅಲ್ಲಿ ಮಾಡಿದಂತ ಒಂದು ಸಣ್ಣ ತೊಂದರೆ, ಅದನ್ನ ತೊಂದರೆ ಅಂತ ಅನ್ಬಹುದು. ಅದು ಏನಂದ್ರೆ, ಅದು ಶಿವರಾತ್ರಿ ಹಬ್ಬದ ಸಂದರ್ಭದಲ್ಲೇ ನಮ್ಮ ಸಮಯ ಕಾಲಗಳಲ್ಲಿ ಕಳೆದಂತ ಒಂದು ವಿಚಾರನ ಹೇಳ್ತಾ, ಇದು ಹಾಸ್ಯಾಸ್ಪದ ಆದ್ರಿಂದ ಅದೊಂದು ಹಾಸ್ಯ, ಒಂದು ಹಾಸ್ಯೋತ್ಸವ, ಹಾಸ್ಯಾಸ್ಪದ ಅಲ್ಲ, ಹಾಸ್ಯಾಸ್ಪದ ಅಲ್ಲ, ಹಾಸ್ಯೋತ್ಸವ. ಅದು ಆದ್ರೆ ಅದ್ರ ತೊಂದರೆಯೇ, ಸರ್ ಹೇಳ್ದಂಗೆ ಅದು ತೊಂದರೆನೆ, ಬೇರೆಯವ್ರಿಗೆ ನೀಡಿದಂತ ತೊಂದರೆನೆ. ಆದ್ರೆ ಅವತ್ತಿನ ದಿನಮಾನಗಳಲ್ಲಿ ಅದು ಹಾಸ್ಯ ಅಷ್ಟೇ. ಒಮ್ಮೆ ಒಂದು ಇದ್ರು ಎಳ್ನೀರ್ನ ತೋಟದಲ್ಲಿ ನಾವು ಮತ್ತೆ ನನ್ನ ಬಾಮೈದ ಹಾಗೂ ಇನ್ನಿತರ ಗೆಳೆಯರು, ಅದು ಗೊತ್ತಿತ್ತಲ್ಲ ನಮ್ಗೆ ಇವತ್ತು ಶಿವರಾತ್ರಿ ಹಬ್ಬ, ಯಾರು ನಮ್ಗೇನು ತೊಂದರೆ ಮಾಡಲ್ಲ, ಯಾರು ನಮ್ಗೇನು ಅನ್ನಲ್ಲ ಅನ್ನೋ ಸಂದರ್ಭವನ್ನ ನಾವು ಪರಿಗಣನೆ ಮಾಡಿ ಆ ಸಂದರ್ಭಕ್ಕೋಸ್ಕರ ನಾವು ಕಾಯ್ತಿದ್ದು ಏನ್ ಮಾಡಿದ್ವಿ, ಬೇರೆಯವರ ಎಳನೀರಿನ ತೋಟದಲ್ಲಿ ಒಂದು 24 ಎಳ್ನೀರ್ ಕಿತ್ತಿದ್ವಿ. 24 ಎಳ್ನೀರ್ನ ಕಿತ್ತು ಎಳನೀರು ಕುಡ್ದು ಅದನ್ನ ಇನ್ನೊಬ್ರು ಬಾವಿನಲ್ಲಿ ಹಾಕಿರೋಂಥದ್ದು. ಅದು ಎಲ್ಲ ಅರ್ಧ 24 ಎಳ್ನೀರು ಕುಡಿಯೋದ್ ಕಷ್ಟ ಅಲ್ಲ, ಅದು ಒಂದು ಮೋಜು ಮಸ್ತಿ. ಅರ್ಧ ಕುಡ್ದು ಆ ಬಾವಿಗೆ ಒಳಗಡೆ ಹಾಕಿದ್ವಿ. ಅದು ಎಳ್ನೀರಲ್ಲಿ ನೀರಿದ್ದಾಗ ಅದು ಮುಳುಗಿರುತ್ತೆ. ಆ ಯಜಮಾನ ಬರುವ ಸಂದರ್ಭ ಅದು ನಮ್ಮ ಸಮಯದ ಕೆಟ್ಟ ಗಳಿಗೆ ಏನೋ ಗೊತ್ತಿಲ್ಲ. ಆ ಯಜಮಾನ ಬರೋದಿಕ್ಕೂ ಆ ಎಳ್ನೀರ್ ಕೆಳಗಿಂದ ಮೇಲೆ ಕೇಳೋದಕ್ಕೂ ಒಂದೇ ಆಗೋಯ್ತು. ಅವಾಗಿನ ಪರಿಸ್ಥಿತಿ, ನಮ್ಮ ಪರಿಸ್ಥಿತಿ ಶಿವನಿಗೆ ಬಿಟ್ಟಿದ್ದಿನ್ನ ಇನ್ನ ಅದು ಶಿವನಿಗೆ ಬಿಟ್ಟಿದ್ದು. ಅವತ್ತಿನ ದಿನ ಆತನ ಗೊತ್ತಾಯ್ತು ಇದು ಇವ್ರದೇ ತೊಂದ್ರೆ ಅಂತ ಹೇಳಿ ಗೊತ್ತಾಯ್ತು. ಆದರೆ ಅವತ್ತಾತ ಸುಮ್ಮನೆ ಇದ್ದ, ಕಾರಣ ಅವತ್ತು ಶಿವರಾತ್ರಿ. ಆದ್ರೆ ನಮಗೆ ಮಾರನೇ ದಿನ ನಿದ್ದೆಗೆಡಿಸಿದ. ಅವತ್ತು ಜಾಗರಣೆ ಶಿವರಾತ್ರಿ ಆಗಿತ್ತು, ಪೂಜೆ ಮಾರನೇ ದಿನ ಆಯ್ತು. ಎಲ್ಲಿ ಅಂದ್ರೆ ನಮ್ಮ ಮನೆಯಲ್ಲಿ ಕರೆಸಿ ನಮ್ಮ ಅಜ್ಜಿಗೆ ತಾತನ್ಗೆಲ್ಲ ಹೇಳಿ, ನಿಮ್ಮ ಮೊಮ್ಮಕ್ಳ ಈ ಕೆಲಸ ಮಾಡಿದ್ದಾರೆ, ಎಳ್ನೀರ್ನ ಕದ್ದು ಕುಡ್ದಿದ್ದಾರೆ, ಕುಡಿದ್ರೆ ಹಾಳಾಗೋಗ್ಲಿ ಏನೋ ಬಿಡ್ಬೋದು, ಆದ್ರೆ ಅವ್ರು ಮಾಡಿದಂತ ಕೆಲಸ ಅರ್ಧ ಕುಡ್ದು ಹಾಳು ಮಾಡಿದ್ದಾರೆ, ತೊಂದ್ರೆ ಮಾಡಿದ್ದಾರೆ. ಯಾಕಂದ್ರೆ ಸರಿ ಹೇಳಿದ್ರಿಂದ, ಸರಿ ಹೇಳೋ ಮಾತಲ್ಲಿ ಅವತ್ತಿನ ದಿನ ತೊಂದ್ರೆ ಮಾಡಿದ್ರೆ ಮತ್ತು ನಮ್ಗೇನು ಅನ್ನೋದಿಲ್ಲ ಅನ್ನೋ ಒಂದು ಧೈರ್ಯ, ಒಂದು ನಂಬಿಕೆ ಪ್ರತೀಕವಾಗಿ ನಾನು ಈ ಮಾತನ್ನ ಹೇಳಿದಂತ. ಆದ್ರೂ ಇನ್ನೊಬ್ಬರಿಗೆ ತೊಂದರೆ ಆಗುವ ರೀತಿಯಲ್ಲಿ ನಾವು ನ್ಯಾಯಗಳನ್ನು ಅಥವಾ ಹಬ್ಬದ ಮೋಜು ಅಂತೇಳಿ ಮಾಡಬಾರದು. ನಿಜವಾಗಿಯೂ ಕೂಡ ಒಳ್ಳೆಯ ದೃಷ್ಟಿಯಲ್ಲಿ, ಒಳ್ಳೆಯ ಅವರಿಗೆ ಉಪಕಾರ ಆಗುವ ರೀತಿಯಲ್ಲಿ ಅಥವಾ ಒಳ್ಳೆಯ ಕೆಲಸಗಳನ್ನು ಕೂಡ ನಮ್ಮ ಹಬ್ಬದ ದಿನಗಳಲ್ಲಿ ಮಾಡಬಹುದು ಅಲ್ವಾ ಸರ್? ನಮ್ಮ ಊರಲ್ಲಿ ನಾವು ಬಾಲಕರಾಗಿದ್ದಾಗ ನೋಡಿದ ಒಂದು ಪ್ರಸಂಗ, ಇದ್ದಕ್ಕಿದ್ದ ಹಾಗೆ ಹೋಟೆಲ್ನಲ್ಲಿದ್ದ ಬೋರ್ಡ್ ಅನ್ನ ತಗೊಂಡೋಗಿ ಕ್ಲಿನಿಕ್, ಡಾಕ್ಟರ್ ಕ್ಲಿನಿಕ್ ಮುಂದೆ ಹಾಕಿರೋದು. ಇಲ್ಲಿ ಹೋಟೆಲ್ ಅಲ್ಲಿ ಇದ್ದ ಬೋರ್ಡ್ ಏನು, ಇಲ್ಲಿ ರೋಗಿಗಳಿಗೆ ಪ್ರವೇಶವಿಲ್ಲ ಅಂತ ಬರ್ದದ್ದು, ಅದನ್ನ ತಗೊಂಡೋಗಿ ಕ್ಲಿನಿಕ್ ಮುಂದೆ ಹಾಕೋದು. ಹೀಗೆ ಅಂತಹ ತುಂಟತನ ನಾವು ಶಿವರಾತ್ರಿಯ ರಾತ್ರಿ ಎಲ್ಲ ಕಡೆ ಅದು ನಡೀತಾ ಇದೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ನೀವು ಗಮನಿಸಬೇಕಾದ್ರೆ ಈ ಮೊಬೈಲ್ ಬಂದ ನಂತರ, ಈಗ ಒಂದು 10-15 ವರ್ಷಗಳಿಂದ ಇದರ ಮೊಬೈಲ್ನ ಪ್ರಭಾವದಿಂದಾಗಿ ಇಂಥ ಉಪಟಳಗಳು ಕಡಿಮೆ ಆಗ್ತಾ ಇವೆ. ಈ ರೀತಿಯ ಕೀಟಲೆಗಳು, ಬೇರೆಯವರಿಗೆ ತೊಂದರೆ ಕೊಡುವಂತದ್ದು ಅದು ಕಡಿಮೆ ಆಗ್ತಾ ಇದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈಗ ನೀವು ಬೋರ್ಡ್ ಹೇಳಿದಾಗ ನನಗೊಂದು ಹಾಸ್ಯ ಹರಟೆಗೋಸ್ಕರ ನೆನಪಾಯ್ತು. ಏನಂತ ಹೇಳಿದ್ರೆ, ಕೆಲವರಿಗೆ ಈಗ ಡೊನೇಷನ್ ತಗೊಳ್ಳೋದಂತೂ ಒಂದು ರೂಢಿ, ಒಂದು ಹವ್ಯಾಸ ಆಗಿ ಹೋಗಿದೆ ಎಲ್ಲ ಬೇರೆ ಬೇರೆ ಸಂಘ ಸಂಸ್ಥೆಗಳದ್ದು. ಹಾಗೆ ಡೊನೇಷನ್ಗೋಸ್ಕರ ಒಂದು ಹೋಟೆಲಿಗೋ, ಒಂದು ಅಂಗಡಿಗೋ ಅಥವಾ ಒಂದು ಉದ್ಯಮ ಸಂಸ್ಥೆಗೋ ಹೋಗಿ ಬೇಡುವುದು ಸ್ವಾಭಾವಿಕ. ಹೋದ ಕೂಡಲೇ ಪರಿಚಯ ಇದ್ದವರಾಗೆ ನಾವು ಮಾತಾಡ್ಬೇಕಾಗುತ್ತೆ ಏನಾದ್ರು ಡೊನೇಷನ್ ಸಿಗ್ಬೇಕಾದ್ರೆ, ಅಲ್ವಾ ಸರ್? ಹಾಗೆ ಹೋಗಿ ಒಬ್ರು ಬೋರ್ಡ್ ನೋಡಿ ಅವರ ಪರಿಚಯ ಇದ್ದವರ ಹಾಗೆ, ನಮಸ್ಕಾರ ವರದರಾಜರಿಗೆ ಅಂತ ಹೇಳಿದ್ರದ್ದು ಒಂದು 4 ಮಂದಿ. ನಮಸ್ಕಾರ ವರದರಾಜರಿಗೆ ಅಂತ ಹೇಳುವಾಗ, ಯಾರು ವರದರಾಜರು ಕೇಳಿದ್ರೆ ಕೌಂಟರಲ್ಲಿ ಇದ್ದವರು, ಅಲ್ಲ ನಿಮ್ಮ ಹೆಸರು ವರದರಾಜನ್? ಇಲ್ಲಪ್ಪ ನಮ್ಮ ಹೆಸರು ರಾಘವೇಂದ್ರ ಅಂತ ಹೇಳಿದ್ರಲ್ಲ. ನಮ್ಮ ಹೆಸರು ರಾಘವೇಂದ್ರ ಅಲ್ಲ, ಬಾಣಾವರದಲ್ಲಿ ನೀವು ಇರುದಲ್ವಾ? ಬಾಣಾವರ ವರದರಾಜ ಅಲ್ವಾ ನೀವು?
ಅಲ್ಲ ಯಾರು ಹೇಳುದು, ನಾನು ವರದರಾಜನು ಅಲ್ಲ, ನಾನು ಬಾಣಾವರದವನು ಅಲ್ಲ. ಹಾಗಾಗಿ ನನ್ನ ಹೆಸರು ರಾಘವೇಂದ್ರ ಸ್ವಾಮಿ. ನಿಮ್ಗೆ ಯಾರೋ ತಪ್ಪಿ, ನಿಮಗೆಲ್ಲೋ ಬೇರೆ ಎಲ್ಲ ಹೋಗ್ಬೇಕಿತ್ತು, ಹಾಗಾಗಿ ನೀವು ತಪ್ಪಿ ನೀವು ಇಲ್ಲಿಗೆ ಬಂದಿದ್ದೀರಿ ಅಂತ. ಹಾಗೆ ಹಿಂದ್ಗಡೆ ಬೋರ್ಡ್ ಉಂಟಲ್ಲ ಸರ್ ನಿಮ್ಮ ಹಿಂದೆ, ವರದರಾಜ್ ಬಾಣಾವರ ಅಂತಾಳೆ. ಓ, ಅದನ್ನು ನೋಡಿ ನೀವು ಇಲ್ಲಿ ಬಂದದ್ದ? ಅದು ಯಾರೋ ತಮಿಳಿಯವನು ಬರ್ದದ್ದು, ಕನ್ನಡವನಿಗೆ ಸರಿ ಗೊತ್ತಿಲ್ಲ. ಅದು ವಾರದ ರಜೆ ಭಾನುವಾರ ಅಂತೇಳಿ. ವಾರದ ರಜೆ ಭಾನುವಾರ ಅಂತ ಇದೆ, ಅದನ್ನು ಬರೀಲಿಕ್ಕೆ ಹೇಳಿದವ ವಾರದ ರಾಜ ಭಾನುವಾರ ಅಂತ ಬರೆದು ಬಿಟ್ಟಿದ್ದಾರೆ. ಆ ಕಾರಣಕ್ಕೆ ನೀವು ಬಂದು ಪರಿಚಯ ಇಲ್ದಿದ್ರು ಪರಿಚಯ ಇದ್ದವರ ಹಾಗೆ ನೀವು ಡೊನೇಷನ್ ಕೇಳೋದು ಅದು ಅಷ್ಟು ಸರಿಯಲ್ಲ. ಪರಿಚಯ ಇದ್ದವರಲ್ಲಿ ಹೋಗಿ ಕೊಡೋಣ, ನಮಗೂ ಕೂಡ ಏನಾದರೂ ಒಂದು ಯಥಾಶಕ್ತಿ ನಾವು ಕೊಡ್ಬೋದು ಅಂತೇಳಿ ವಾಪಸ್ ಕಳಿತಾರೆ. ಹಾಗೆ ನಾವು ಇಂಥ ಶಿವರಾತ್ರಿಯ ದಿವಸ ಬಹಳಷ್ಟು ಗಂಭೀರವಾದ್ದೇನಿಲ್ಲ, ಅದೇ ಭಜನೆಯೊಂದಿಗೆ ಉಪವಾಸದೊಂದಿಗೆ ಏನಿದ್ರೂ ಕೂಡ ನಮ್ಮದಾದಂಥ ನಮ್ಮ ಶಿವಪ್ರಕಾಶರವರು ಹೇಳಿದ ಹಾಗೆ ಸತ್ಕರ್ಮಗಳು, ಒಳ್ಳೆಯ ಕೆಲಸಗಳನ್ನು ಮಾಡುವಂಥ ಒಂದು ಸಂದೇಶದ ಒಳ್ಳೆಯ ಒಂದು ಸಾಹಿತ್ಯವನ್ನು ಹೇಳಿದ್ದಾರೆ ಅವರು. ಆ ರೀತಿಯಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾಡುವ, ಒಳ್ಳೆಯ ಆಲೋಚನೆಗಳನ್ನು ಮಾಡುವಂಥ ದಿನಗಳಾಗಬೇಕು ಈ ಹಬ್ಬ ಹರಿದಿನಗಳು, ಅಲ್ವಾ ಸರ್? ಹಾಗೆ ಒಳ್ಳೆಯ ದಿನಗಳನ್ನು, ಒಳ್ಳೆಯ ಕೆಲಸಗಳನ್ನು ಮಾಡಿದಾಗ ಅದು ಭಗವಂತನಿಗೆ ಪ್ರೀತಿ ಆಗ್ತದೆ. ದೇವರಿಗೆ ಪ್ರೀತಿ ಆಗುವ ಕೆಲಸಗಳನ್ನೇ ಮಾಡಬೇಕು ವಿನಃ ಇನ್ನೊಬ್ಬರಿಗೆ ತೊಂದರೆ ಮಾಡುವ ಅಥವಾ ಬರೇ ಅದನ್ನು ಟುಸ್ ಅಂತ ಕಳೆಯುವಂತ ಹೊತ್ತುಗಳು ಕೂಡ ಆಗಬಾರ್ದು. ಹರಟೆಯಲ್ಲಿಯೂ ಕೂಡ ಒಂದು ರೀತಿಯ ಸತ್ವಗಳಿರಬೇಕು ಎಂಬುದು ಸೂಕ್ತವಾದಂತ ಈ ಒಂದು ಕಾರ್ಯಕ್ರಮ. ನಿಮ್ಮ ಮಾತಿಗೆ ಸೇರಿಸ್ಬೇಕು ಅಂದ್ರೆ ನೋಡಿ, ಮನುಷ್ಯ ಒಂದು ವಯಸ್ಸಾದ ನಂತರ ಅವನು ಆಧ್ಯಾತ್ಮದ ಕಡೆ ತಿರುಗ್ತಾನೆ. ಹೌದೌದು. ಆದ್ರೆ ಅವನಿಗೆ ಒಳಗಡೆ ದೇವರನ್ನ ಬೈತಾನೆ. ಏನು ನಾನು ಅಷ್ಟು ಸಾಧಿಸಬೇಕಾಗಿತ್ತು, ನಾನು ಈ ಕೆಲಸ ಅರ್ಧ ಆಗಿದೆ, ನಾನು ಇನ್ನೂ ಅದನ್ನು ಸಂಪಾದಿಸಬೇಕು, ಇಷ್ಟು ಬೇಗ ನನ್ನ ಜೀವ ಕೊನೆ ಆಗ್ತಾ ಬಂತಲ್ಲ ದೇವ್ರೆ, ನೀನ್ ನನಗೆ ಮೊದಲೇ ಹೇಳಬಾರ್ದಾ ನನ್ಗೆ ವಯಸ್ಸಾಗಿದೆ ಆಗ್ತಾ ಇದೆ ಅಂತ, ನಾನು ಜೀವನದ ಜನರ ಮುಳುಗಿ ಹೋಗ್ಬಿಟ್ಟೆ ಅಂತ ದೇವ್ರನ್ನೇ ಬೈತಾನೆ. ಆಗ ದೇವ್ರು ಹೇಳ್ತಾನೆ, ಅಯ್ಯೋ ಮೂಢ, ನಾನ್ ನಿನಗೆ 3 ಸಿಗ್ನಲ್ಸ್ ಕೊಟ್ಟೆ, ನಿನಗೆ ವಯಸ್ಸಾಗ್ತಾ ಇದೆ ತಿಳ್ಕೋ ಅಂತ. ಏನು? ನಿನ್ನ ಕೂದಲು ಹಣ್ಣು ಮಾಡ್ತಾ ಬಂದೆ, ಬಿಳಿ ಬಿಳಿ ಆಗ್ತಾ ಬಂತು, ನೀನು ಅರ್ಥ ಮಾಡ್ಕೊಳ್ಳಿಲ್ಲ. ನಿನಗೆ ವಯಸ್ಸಾಗ್ತಾ ಬಂತು, ನಿನ್ನ ಕರ್ತವ್ಯಗಳು ಏನ್ ಬಾಕಿ ಉಳಿದಿದ್ದಾವೆ ಆ ಕಡೆ ಗಮನ ಕೊಡು ಅಂತ ನಾನು ನಿನಗೆ ಸಿಗ್ನಲ್ ಕೊಟ್ರೆ ನೀನ್ ಅದಕ್ಕೆ ಕಪ್ಪು ಬಣ್ಣ ಹಚ್ಚಿ ನೀನು ಯುವಕನ ಹಾಗೆ ಓಡಾಡ್ಲಿಕ್ಕೆ ಶುರು ಮಾಡಿದೆ. ಅಷ್ಟೇ ಅಲ್ಲ, 2ನೇ ಸಿಗ್ನಲ್ ಕೊಟ್ಟೆ, ನಿನ್ನ ಹಲ್ಲುಗಳು ಲೂಸ್ ಆಗ್ಲಿಕ್ಕೆ ಶುರುವಾದಾಗ ನೀನು ಅರ್ಥ ಮಾಡ್ಕೋಬೇಕಾಗಿತ್ತು, ನನಗೆ ವಯಸ್ಸಾಯ್ತು, ನಾನು ಇನ್ಮೇಲಾದರೂ ಎಚ್ಚೆತ್ತುಕೊಂಡು ಸತ್ಕಾರ್ಯಗಳಲ್ಲಿ ನನ್ನ ಜೀವನವನ್ನು ಕಳಿಬೇಕು ಅಂತ ನೀನು ಒಳ್ಳೆ ಯೋಚನೆ ಕೂಡ ಮಾಡಲೇ ಇಲ್ಲ. ನೀನು ಅದ್ರ ಬದಲು ಹೊಸ ಹಲ್ಲು ಸೆಟ್ ಹಾಕೊಂಡು ಪುನಃ ಯುವಕನ ಹಾಗೆ ಮೆರಿತಾ ಹೋದೆ. ಮತ್ತೆ 3ನೇ ಸಿಗ್ನಲ್ ನಿನಗೆ ಕೊಟ್ಟೆ, ನಿನಗೆ ಕೈಕಾಲು ಮೊಣಕಾಲು ನೋವು ಎಲ್ಲ ಬರ್ತದೆ ಅಂತಂದು ಹೇಳಿ ನಿನಗೆ ಅರ್ಥ ಆಗ್ಲಿ ಅಂತಂದು ಹೇಳಿದರೆ ನೀನು ಅದು ಮೊಣಕಾಲಿಂದ ಸರ್ಜರಿ ಮಾಡಿಸ್ಕೊಂಡೆ, ಎಲ್ಲೆಲ್ಲಿ ನೋವಿದೆ ಅದೆಲ್ಲ ಸರಿ ಮಾಡ್ಕೊಂಡು ಪುನಃ ನೀನು ಹಿಂಗಾದೆ. ಹಾಗಾಗಿ ನಾನು ಕೊಟ್ಟ ಸಿಗ್ನಲ್ನ ನೀನು ಅರ್ಥ ಮಾಡ್ಕೊಳ್ಳಿಲ್ಲ ಅಂತ ದೇವರು ಹೇಳ್ತಾನೆ. ನಾಡಿನ ಸಮಸ್ತ ಜನತೆಗೆ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ಬಿ ನಾಗರಾಜ ಶೆಟ್ಟಿ, ಮಾಜಿ ಮುಜರಾಯಿ ಮಂತ್ರಿಗಳು, ಕರ್ನಾಟಕ ಸರ್ಕಾರ. ಆಡಳಿತ ಪಾಲುದಾರರು ಗಣೇಶ ಶಿಪ್ಪಿಂಗ್ ಏಜೆನ್ಸಿ, ಮಂಗಳೂರು. ಲಯನ್ ಕಿಶೋರ್ ಡಿ ಶೆಟ್ಟಿ, ಲಕುಮಿ ನಾಟಕ ತಂಡ. ಗುರುಗಳು ಹೇಳ್ದಂಗೆ ಅವರೇ ಒಂದು ಮಾತಂದ್ರು, ವರ ಅಂತ. ಇಲ್ಲಿ ಶಿವರಾತ್ರಿಯಲ್ಲಿ 2 ತರದ ವರಗಳು. ತಂದೆ ತಾಯಿಗಳು ಮಾಡುವಂತಹ ಪೂಜೆ, ಅದು ನನ್ನ ಮಗನಿಗೆ ಒಳ್ಳೆಯದನ್ನು ನೀಡಲಿ, ಶಿವ ಒಳ್ಳೆಯದನ್ನು ಒಳ್ಳೆಯದನ್ನು ಕೊಡಲಿ ಎನ್ನುವಂತ ಅವನು ಏನೋ ಒಂದು ವರವನ್ನು ಕೊಡಲಿ ಎನ್ನುವುದು ಒಂದು ವರ. ಇನ್ನೊಂದು ವರ, ಹುಡುಗಿಯರಿಗೆ ಒಳ್ಳೆಯ ಹುಡುಗನನ್ನು ಕೊಡಲಿ ಎನ್ನುವುದು ಒಂದು ವರ. ಅದೊಂದು ವರ. ಇಲ್ಲಿ 2 ವರಗಳು. ಒಂದು ದೇವರು ಮಕ್ಕಳಿಗೆ ಒಳ್ಳೆಯದನ್ನು ಕೊಡಲಿ ಒಂದು ವರ, ಇನ್ನೊಂದು ಹೆಣ್ಣು ಮಕ್ಕಳಿಗೆ ಒಳ್ಳೆಯ ವರ ಸಿಗಲಿ ಎನ್ನುವುದು ಮತ್ತೊಂದು ವರ ಅನ್ನುವಂತ ಒಂದು ವರದಲ್ಲಿ 2 ಅರ್ಥ ಇದೆ, 2 ಅರ್ಥಗಳಂತೇಳಿ. ಅದೇ ಈ ಸಂದರ್ಭದಲ್ಲಿ
ಬೋಧನೆ ಮಾಡತಕ್ಕಂಥ ಗುರುಗಳು ಎಲ್ಲ ವಿದ್ಯಾರ್ಥಿಗಳಿಗೆ ಅಥವಾ ಒಂದು ಶಿಕ್ಷಣ ಪಡೆಯುವಂಥ ಶಿಕ್ಷಣಾರ್ಥಿಗಳಿಗೆ ಈ ಥರದ ಹಬ್ಬ ಹರಿದಿನಗಳ ಮಹತ್ವವನ್ನೆಲ್ಲ ತಿಳಿಸ್ತಾರೆ. ಅದರ ಜೊತೆಗೆ ಮನೆಯಲ್ಲಿ ಕೂಡ ಹೆತ್ತವರು ಸುಮ್ಮನೆ ಅದನ್ನು ಬೇರೆ ಅವರಿಗೆ ಜಂಜಾಟದ ಏನೋ ಆಟ ಇತ್ಯಾದಿ ಬೇರೆ ಬೇರೆ ಎಂಜಾಯ್ಮೆಂಟಿಗೆಲ್ಲ ಬಿಡಬಾರ್ದು. ಅವರಿಗೂ ಕೂಡ ಇದರ ಬಗ್ಗೆ ಮಹತ್ವವನ್ನು ಸಾಂಸ್ಕೃತಿಕವಾಗಿ, ಇವತ್ತು ನಮ್ಮಲ್ಲಿ ಸಂಸ್ಕೃತಿ ಶಿಕ್ಷಣ ಕಡಿಮೆ ಆಗಿದೆ ತುಂಬಾ. ಬೇಕಾದಷ್ಟು ಈಗ ITBT ಅಂತ ದೊಡ್ಡ ಇದನ್ನು ಕಲಿಯುವವರು ಎಲ್ಲ ತುಂಬಾ ಜನ ಇದ್ದಾರೆ, ಬೇರೆ ಬೇರೆ ಪೋಸ್ಟ್ನಲ್ಲಿದ್ದಾರೆ, ನಮ್ಮ ವಿದೇಶಗಳಲ್ಲೇ ಇದ್ದಾರೆ. ಅಭ್ಯಾಸ ಇಲ್ಲಿ ಸಾಕಾಗುದಿಲ್ಲ ಅಂತೇಳಿ ವಿದೇಶದಲ್ಲಿ ಎಜುಕೇಶನ್ ಮಾಡ್ತಾ ಇರುವವರು ಜಾಸ್ತಿ. ಹಾಗಾಗಿ ನಮ್ಮ ಭಾರತೀಯವಾದಂಥ ಸಂಸ್ಕೃತಿ ಅಲ್ವಾ, ನಮ್ಮ ನಾಡಿನ ಸಂಸ್ಕೃತಿಯ ಬಗ್ಗೆ ಇಂತಹ ಹಬ್ಬ ಹರಿದಿನಗಳ ವಿಶೇಷತೆಯ ಬಗ್ಗೆ ಬೋಧನೆ ಮಾಡಬೇಕು. ಇದು ಅವರಿಗೆ ನಿಜವಾಗಿ ಮುಖ್ಯವಾಗಿ ಬೇಕಾದ. ನೀವು ನಾಡಿನ ಸಂಸ್ಕೃತಿ ಮತ್ತೆ ನಮ್ಮ ಸಮಾಜದಲ್ಲಿ ಚಿಂತಕರು ಏನಿದ್ದಾರೆ ಅವರು ಹೇಳುವ ನುಡಿಮುತ್ತುಗಳ ಕಡೆ ನಮ್ಮ ಗಮನ ಹರಿಸ್ಬೇಕು. ನಿಮಗೆ ಉದಾಹರಣೆಗೆ ಈ ಆಕರ್ಷಣೆ ಬಗ್ಗೆ ನಮ್ಮ ಮಂಜೇಶ್ವರ ಗೋವಿಂದ ಪೈಗಳು ರಾಷ್ಟ್ರಕವಿ ಸುಮಾರು 80 ವರ್ಷದ ಹಿಂದೆ ಬರೆದಂತಹ ಒಂದು ಕವನದ ಸಾಲುಗಳು ನನಗೆ ನೆನಪಾಗುತ್ತೆ. ಇಂದಿನ ಯುವ ಜನತೆಗೆ ಆಕರ್ಷಣೆ ಕಡೆ ಮನಸ್ಸು, ಏನೋ ಆಕರ್ಷಣೆ ಕಾಣಿಸ್ತು ಅದರೊಳಗೆ ಹೋಗಿ ಆ ಜಾಲದಲ್ಲಿ ಬೀಳೋದು, ಆರೋಗ್ಯ ಹಾಳು ಮಾಡ್ಕೊಳ್ಳೋದು, ದುಶ್ಚಟಗಳಿಗೆ ಬಲಿಯಾಗೋದು. ಈ ಥರ ಯುವ ಜನತೆ ಏಕಾಗ್ರತೆಯನ್ನು ಕಳೆದುಕೊಂಡು ಈ ದುಶ್ಚಟಗಳಿಗೆ ದಾಸರಾಗ್ತಾ ಇರೋ ಸನ್ನಿವೇಶದಲ್ಲಿ ನಮ್ಮ ಗೋವಿಂದ ಪೈಗಳು ರಚಿಸಿದಂಥ ಒಂದು ಕವಿತೆ ನೆನಪಾಗುತ್ತೆ. ಜೇಡ ಮತ್ತು ನೊಣ ಈ ಕವಿತೆ. ಜೇಡನ ಕೆಲಸ ಏನು? ಬಲೆ ಹೆಣೆಯೋದು. ನೊಣ, ಸೊಳ್ಳೆ, ಕೀಟ ಈಗ ಬರುತ್ತೆ ಆಗ ಬರುತ್ತೆ ಅಂತ ಕಾದು ಕೂತ್ಕೊಳ್ಳೋದು, ಅದನ್ನ ಬಂದು ಬಿದ್ದ ಕೂಡಲೇ ತಿನ್ನೋದು, ಅಷ್ಟೇ ಅದರ ಕೆಲಸ. ಹಾಗೆ ಒಮ್ಮೆ ಜೇಡ ಬಲೆಯನ್ನ ಹೆಣೆದು ಕಾದು ಕೂತ್ಕೊಂಡಿತ್ತು. ಎಷ್ಟೊತ್ತು ಕಾದ್ರೂ ಒಂದೇ ಒಂದು ನೊಣ ಬರಲಿಲ್ಲ. ಕೊನೆಗೆ ಅಲ್ಲಿ ಒಂದು ನೊಣ ಹೀಗೆ ಹಾರಿ ಬರುತ್ತೆ. ಆ ನೊಣವನ್ನ ನೋಡಿದ ಕೂಡಲೇ ನಮ್ಮ ಈ ಜೇಡನಿಗೆ ಇಷ್ಟು ಖುಷಿ ಆಗುತ್ತೆ. ಯಾಕೆ ಅಂದ್ರೆ ಅದು ಅಂತಿಂತ ನೊಣ ಅಲ್ಲ, ಜೇನ್ ನೊಣ. ಇವತ್ತು ನನಗೆ ಮೃಷ್ಟಾನ್ನ ಭೋಜನ ಅಂತ ಖುಷಿ ಆಯ್ತು. ಆದ್ರೆ ಆ ನೊಣ ಅಲ್ಲೇ ತಿರುಗ್ತಾ ಇದೆಯೇ ಹೊರತು ಹತ್ರ ಬರ್ತಾ ಇಲ್ಲ. ಇದು ಕರಿತದೆ, ಬಾ ನೊಣವೇ ಬಾ ನೊಣವೇ ಬಾ ನನ್ನ ಮನೆಗೆ, ಬಾನೊಳಗೆ ಬಲು ಹಾರಿ ದಣಿವಾಯ್ತು ನಿನಗೆ. ನೊಣ ಹೇಳುತ್ತೆ, ಒಲ್ಲೆ ನಾನೊಲ್ಲೆ ನಾ ಬರಲೊಲ್ಲೆ, ಹಿರಿಯರಿಂ ಕೇಳಿಹೆನು ನಿನ್ನ ಕಥೆಯ. ಓಹೋ, ಈ ನೊಣಕ್ಕೆ ಅವೇರ್ನೆಸ್ ಇದೆ, ಬಹಳ ಹುಷಾರಿದೆ ಇದು, ಆದ್ರೂ ಹೇಗಾದ್ರೂ ಮಾಡಿ ನನ್ನ ಬಲೆ ಒಳಗೆ ಬೀಳಂಗ್ ಮಾಡ್ಕೋಬೇಕು ಅಂತ ಇದು ಸ್ವಲ್ಪ ಧಾಟಿಯನ್ನ ಬದಲಾಯಿಸುತ್ತೆ. ಎಳೆ ನೊಣ ಮರಿ ಬೊಂಬೆ, ನಿನ್ನ ಮೈ ಬಣ್ಣ ನಿಂಬೆ, ಗರಿ ಪಚ್ಚೆ ನಿಂಬೆ, ಜೇನ್ ಎಂಬೆ, ಮಧುರವನೇ ತಿಂಬೆ, ಬಾರೋ ಬಾ ನನ್ನ ಮನೆಗೆ. ಈ ಎಳೆ ಚಾಪೆಯ ಮೇಲೆ ಮಲಗಿ ಬಳಿಕೆದ್ದು ಹೋಗು, ನಿನ್ನ ಮನೆಯಲ್ಲಿ ಮಲಗಿದವರು ಮತ್ತೆ ಏಳುವರೆ, ನಿನ್ನಲ್ಲಿ ಉಂಡವರು ಮತ್ತೆ ಬಾಳುವರೆ. ಒಲ್ಲೆ ನಾನೊಲ್ಲೆ ನಾ ಬರಲೊಲ್ಲೆ. ಜೇಡನಿಗೆ ನಿರಾಶೆ ಆಯಿತು, ಆದರೂ ಛಲ ಬಿಡಲಿಲ್ಲ, ತನ್ನ ಬುದ್ಧಿ ತೋರಿಸಿಬಿಡ್ತು. ಏನದು ಬುದ್ಧಿ ಅಂದ್ರೆ, ಎಳೆ ನೊಣ ಮರಿ ಬೊಂಬೆ, ಬಾರೋ ಬಾ ನನ್ನ ಮನೆಗೆ, ನಿನ್ನ ಮೈ ಬಣ್ಣ ನಿಂಬೆ, ಗರಿ ಪಚ್ಚೆ ನಿಂಬೆ, ಆಗ್ಲೇ ಹೇಳಿದ ಹಾಗೆ ನನ್ನ ಮನೆಯ ಒಳಗೆ ಬಂದು ಮೃಷ್ಟಾನ್ನ ಸೇವಿಸಿ ಹೋಗು ಅನ್ನುವಾಗ, ಉಬ್ಬಿತೈ ನೊಣವು ಹೊಗಳಿಕೆಯ ಮಾತಿಗೆ ಬಲು ನುಬ್ಬುವಂತೆ, ಉಬ್ಬಿತೈ ನೊಣವು ಹೊಗಳಿಕೆಯ ಮಾತಿಗೆ ಬಲು ನುಬ್ಬುವಂತೆ, ಹೋಯಿತೈ ನೊಣವು ಜೇಡನ ಮನೆಗೆ, ಜೇಡನು ಆಗ ಹಿರಿ ಹಿರಿ ಹಿಗ್ಗಿ ತನ್ನ ಕೈ ಊರಿ ಸಿಳ್ಳೆಂದು ನೆತ್ತರವ ಹೀರಿ, ಸತ್ತಿತೈ ನೊಣವು ಹಾ ಎಂದು ಚೀರಿ. ನೋಡಿ, ಅದೇ ವಿಷಯ ಅಂತ ಹೇಳಿದ್ರೆ, ಯಾವುದೇ ರೀತಿಯಲ್ಲಿ ಎಷ್ಟು ಬುದ್ಧಿವಂತಿಕೆ ಮಾಡಿದರೂ ಕೂಡ ಅದರದ್ದಾದಂಥ ಆ ಬಲೆಯೊಳಗೆ ಸಿಕ್ಕಿದ ಮೇಲೆ ಎಲ್ಲಿ ಕೂಡ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಆ ಬಲೆಗೆ ಬೀಳದಂಥ ಅಥವಾ ಯಾವುದೇ ಒಂದು ರೀತಿಯಲ್ಲಿ ತೊಂದರೆಗೆ ಈಡಾಗದ ರೀತಿಯ ಕೆಲವು ಮಹತ್ವಪೂರ್ಣವಾದಂಥ ವಿಚಾರಧಾರೆಗಳನ್ನು ಇವತ್ತು ಜೀವನಕ್ಕೆ ಒಂದು ರೀತಿಯ ಕಲ್ಪವನ್ನು ಕೊಡುವಂಥ ಮಾತುಗಳನ್ನು ನಾವು ಮಕ್ಕಳಿಗೆ ಇವತ್ತು ಬೋಧನೆ ಮಾಡಬೇಕಾಗಿದೆ. ಬೋಧನೆ ಮಾಡುವಾಗಲೂ ಕೂಡ ಹಾಗೆ ಗುರುಗಳಂತೆ ಅದನ್ನು ಒಳ್ಳೆ ರೀತಿಯಲ್ಲಿ ಅಲ್ವಾ ತತ್ವಪೂರ್ಣವಾಗಿ ಬೋಧನೆ ಮಾಡುವವರು ಬೇಕು. ವಿಷಯ ಗೊತ್ತೇ ಕೆಲವರಿಗೆ ಒಂದು ವಸ್ತುವಿನ ಬಗ್ಗೆ, ಶಿವರಾತ್ರಿಗೆ ಎಲ್ಲ ಬಹಳ ಸಾತ್ವಿಕವಾದಂಥ ದಿನ ಅದು ಅಲ್ವಾ.
ಎಲ್ಲ ಕಡೆಯೂ ಕೂಡ ಭಕ್ತಿಯಿಂದ ಸಸ್ಯಾಹಾರದಿಂದಲೇ ಹೌದು. ಭಾಗವಹಿಸುವಂತ ದಿನಗಳಾಗಿರ್ತದೆ. ಹಾಗೆ ಮೊನ್ನೆ ಒಂದು ಇತ್ತೀಚೆಗೆ ಅದೇ ಇಂಥ ಸಮಾರಂಭದಲ್ಲಿ ಈ ವಾರದಲ್ಲಿ ಸಸ್ಯಾಹಾರವೇ ಬೇಕು ಎಂಬ ರೀತಿಯಲ್ಲಿ ಒಂದು ದಿವಸ ಇದು ಕೊತ್ತಂಬರಿ ಸೊಪ್ಪು ತಗೊಂಡ್ ಬಾ ಅಂತೇಳಿ ಮನೆಯಿಂದ ಕಳಿಸಿದ್ರೆ ಅಂತ ಹುಡುಗನಿಗೆ. ಕೊತ್ತಂಬರಿ ಸೊಪ್ಪು ತಗೊಂಡ್ ಬಾ ಅಂತೇಳಿ ತಗೊಂಡ್ ಬಂದವ. ಮನೆಯವ್ರು ಕಳಿಸಿದ್ದು ಅಪ್ಪ ಅಮ್ಮ ಕಳಿಸಿದಾಗ ತಗೊಂಡ್ ಬಂದು ಅಪ್ಪನ ಹತ್ರ ಕೊಟ್ಟಮ್ಮ. ನನಗೆ ಇಲ್ಲ ಆಟ ಆಡ್ಲಿಕ್ಕೆ ಹೋಗ್ಲಿಕ್ಕೆ ಉಂಟು, ಈಗ ತಗೊಳ್ಳಿ ಅಂತ ತಕೊಂಡು ಕೊಡೋಕೆ ಅವನು ಜೋರ್ ಮಾಡಿದಂತೆ ಯಾರಿಗೆ, ಮಗನಿಗೆ. ನಿನಗೆ ಕೊತ್ತಂಬರಿ ಸೊಪ್ಪು ತಗೊಂಡು ಬರ್ಲಿಕ್ಕೆ ಹೇಳಿದ್ರೆ ನೀನು ಇದು ಪುದೀನ ಸೊಪ್ಪು ತಗೊಂಡು ಬಂದಿದ್ದೀಯಲ್ಲ. ಕೊತ್ತಂಬರಿ ಸೊಪ್ಪು ತಗೊಂಡು ಬಂದ್ರೆ ಪುದೀನ ಸೊಪ್ಪು ತಗೊಂಡು ಬರೋದಲ್ಲ, ಸ್ವಲ್ಪ ಪೆದ್ದನಾಗೆ ಮಾಡಬೇಡ. ನೀನು ಎಲ್ಲಿಯಾದ್ರೂ ಹೋಗಿ ಸ್ವಲ್ಪ ಕಲ್ತ್ಕೊಂಡು ಬಾ, ಬುದ್ಧಿ ಬೆಳೆಸ್ಕೊಂಡು ಬಾ. ನಿನ್ನನ್ನು ಮನೆಯಲ್ಲಿ ಇಟ್ಕೊಂಡ್ರೆ ನಮ್ಗೇನು ಲಾಭ ಇಲ್ಲ ಮಾರ, ದಂಡಪಿಂಡ ನೀನು. ಹಾಗಾಗಿ ನೀನು ಬೇಡ, ಎಲ್ಲಾದ್ರೂ ಹೋಗಿ ಸರಿಯಾಗಿ ನೀನು ಬುದ್ಧಿ ಮಾಡ್ಕೊಂಡು ಬಾ. ಇಲ್ಲದ್ರೆ ಕೊತ್ತಂಬರಿ ಸೊಪ್ಪು ತರಲಿಕ್ಕೆ ಕೇಳಿದ್ರೆ ನೀನು ಮೆಂತ್ಯ ಸೊಪ್ಪು ತಗೊಂಡು ಬಂದು ಇದು ಯಾವುದು ಪುದೀನ ಸೊಪ್ಪು ತಂದಿದೆಯಲ್ಲ ಅಂತೇಳಿ ಈ ರೀತಿಯಲ್ಲಿ ಜೋರು ಮಾಡ್ತಾ ಇದ್ದಾನಂತೆ. ಜೋರು ಮಾಡಿದಾಗ ಪಾಪ ಅವನಿಗೆ ಬೇಸರ ಆಯ್ತು, ದುಃಖ ಆಯ್ತು, ತಗೊಂಡು ಹೋಗಿ ತಾಯಿ ಹತ್ರ ಬಿಸಾಡಿದ. ಅಪ್ಪ ಬೈತಾ ಇದ್ದಾರೆ ನನಗೆ, ಅವ್ರನ್ನ ಕೊತ್ತಂಬರಿ ಸೊಪ್ಪು ತಗೊಂಡು ಬಂದ ಇಲ್ಲಿಗೆ ಪುದೀನ ಸೊಪ್ಪು ತಂದಿದಂತೆ ಬೈತಾ ಇದ್ದಾರೆ ಅಂತೇಳಿ. ಅದಕ್ಕೆ ಅಲ್ಲಿ ಎಲ್ಲೋ ತಾಯಿ ಮಗನದು ಮಾತುಕತೆ ಆಯ್ತು. ಮಾತುಕತೆ ಆಗಿ ಪುನಃ ಹೊರಗೆ ಬಂದ. ಅಪ್ಪ ನೀವು ನನ್ನ ಜೊತೆಗೆ ಬನ್ನಿ ಹೋಗುವ ಅಂತ. ನಾವೆಲ್ಲ ಕಲ್ತು ಬರುವ ಸರಿಯಾಗಿ, ನೀವು ಸಹ ನನ್ನ ಜೊತೆ ಬನ್ನಿ ಅಂತ. ಯಾಕೆ ನಾನು ಯಾಕೆ ಬರ್ಬೇಕಂತ ಅಪ್ಪ ಕೇಳಿದಾಗ ಅಮ್ಮ ಹೇಳಿದ್ರೆ ಅದು ಮೆಂತ್ಯ ಸೊಪ್ಪು. ಹೌದು, ಕಡೆ ನೋಡರು ಅದು ಪುದೀನವೂ ಅಲ್ಲ, ಕೊತ್ತಂಬರಿಯೂ ಅಲ್ಲ. ಅಮ್ಮ ಹೇಳಿದ್ರೆ ಮೆಂತ್ಯ ಸೊಪ್ಪು ಅಂದ್ರೆ. ಆ ತರದಲ್ಲಿ ನಾವು ಯಾವುದಾದ್ರೂ ಒಂದು ವಿಷಯದ ಅನುಭವಗಳು ಬೋಧನೆ ಮಾಡುವವರಿಗೂ ತಿಳಿದಿರಬೇಕು ಎಂಬುದು ಒಂದು ಅರ್ಥ ಅಲ್ವಾ? ಆಮೇಲೆ ಹೇಳಿ. ಈಗ ಶಿಕ್ಷಣ ಮತ್ತು ನಮ್ಮ ಜ್ಞಾನ, ಇದು ಸರ್ ಹೇಳಿದ್ದು ಜ್ಞಾನ ಅದು ಮನೆಯಲ್ಲಿ ಬೋಧಿಸುವಂತ ಜ್ಞಾನ. ಆ ಜ್ಞಾನ, ಆ ಶಾಲೆಯಲ್ಲಿ ಕೊಡುವಂತ ಶಿಕ್ಷಣ, ಇವೆರಡೂ ಕೂಡ ಮಕ್ಕಳಿಗೆ ಇವತ್ತಿನ ದಿನಮಾನಗಳಲ್ಲಿ ಸರಿಯಾಗಿರ್ಬೇಕು ಅಂತ ಹೇಳೋದು ಒಂದ್ ಕಡೆ ಸರ್ದು ಹೇಳಿಕೆ ಹೌದು, ನಿಮ್ಮ ಹೇಳಿಕೆಯು ಅದಕ್ಕೆ ತಕ್ಕಂತ ಒಂದು ವಿಚಾರ ಏನಂದ್ರೆ, ಯಾಕಂದ್ರೆ ಶಿಕ್ಷಣ ಅಂದ್ರೆ ಎಲ್ಲವೂ ಕೂಡ ಅಷ್ಟೇ. ಶಿವರಾತ್ರಿ ಹಬ್ಬದಂದು ಎಲ್ಲವೂ ಕೂಡ ಶಿಕ್ಷಣ. ಅದಕ್ಕೆ ಆ ಶಿಕ್ಷಣ ಬರ್ಲಿ ಅಂತಾನೆ ಹಿರಿಕರು ಒಂದು ನಮ್ಮ ಕೈಯಲ್ಲಿ ನೀನು 101 ಸಲ ಶಿವನಾಮ ಸ್ತೋತ್ರ ಬರಿ, ಕರೆಕ್ಟ್ ಆಗಿ ಬರಿ, ಸರಿಯಾಗಿ ಬರಿ. ಯಾಕಂದ್ರೆ ಇವತ್ತು ಬೇಕಾಗಿರುವುದೇ ಅಂತಹ ಒಂದು ಸಾಂಸ್ಕೃತಿಕ ಶಿಕ್ಷಣ. ಅದು ಯಾವ ರೀತಿಯಾಗಿದ್ರೂ ಆಗಿರ್ಬೋದು. ಈಗ ನೀವ್ ಹೇಳ್ದಂತೆ, ಗುರುಗಳು ಹೇಳ್ದಂತೆ ಬೋರ್ಡಿನ ವಿಚಾರ ಆಗಿರ್ಬಹುದು. ಈಗ ಎಷ್ಟೋ ಜನ ನೀವ್ ಹೇಳಿದ್ರಿ ಬೋರ್ಡ್ನೇ ತಪ್ಪಾಗಿ ಬರೀತಾರೆ ಅಂತ ಹೇಳಿ. ಹೌದು, ಒಂದು ವರ್ಗದಲ್ಲಿ ಬೋರ್ಡ್ ನ ತಪ್ಪಾಗಿ ಬರೆಯೋದು ಹೌದು. ಯಾಕಂದ್ರೆ ಅವ್ರಿಗೆ ಒಳ್ಳೆ ಶಿಕ್ಷಣ ಸಿಗದೆ ಇದ್ದಿದ್ ಕಾರಣ. ಆ ಒಂದು ಶಿಕ್ಷಣ ಸಿಗ್ಲಿ ಅಂತಾನೆ ನೀವು ಅಬ್ಸರ್ವ್ ಮಾಡಿರ್ಬೋದಲ್ವ ಸರ್, ಏನಂತಂದ್ರೆ ಶಿವರಾತ್ರಿ ಓಂ ನಮಃ ಶಿವಾಯ ಅಂತ 1000 ಸಲ ಬರಿ, 100 ಸಲ ಬರಿ ಅಂತ ಒಂದು ಮಾತಲ್ಲಿ. ಆ ವಿಚಾರಕ್ಕೆ ಒಂದು ಆಸೆ ಏನಂತಂದ್ರೆ, ಹಿರಿಯ ಸಾಹಿತಿಗಳು ಹೇಳಿರೋ ಪ್ರಕಾರ ಈ ಬೋರ್ಡಿನ ವಿಚಾರ ಅಂತ ಬಂದ್ರೆ, ಇವತ್ತಿನ ದಿನಮಾನಗಳಲ್ಲಿ ಅಂತ ಶಿಕ್ಷಣ ಕಡಿಮೆ ಆಗಿರೋದ್ರಿಂದ ಬೋರ್ಡ್ ಹೇಗಿರ್ತವೆ ಅಂತ ಅಂದ್ರೆ, ಗಾಂಧೀಜಿ ಹೇರ್ ಸಲೂನ್ ಅಂತ ಇರ್ತವೆ. ಗಾಂಧೀಜಿಗೆ ಎಲ್ಲಿದೆ ಕೂದ್ಲು, ಆತನಿಗೆ ಕೇಶನೇ ಇಲ್ಲ, ಆದ್ರೂ ಆತನಲ್ಲಿ ವೆರೈಟಿ ಹೇರ್ ಸಲೂನ್ ಇಟ್ಟಿರ್ತಾರೆ. ಇನ್ನೊಂದು ವರ್ಗ ಹೇಳ್ಬೇಕು ಅಂದ್ರೆ ರಾಘವೇಂದ್ರ ಮಟನ್ ಸ್ಟಾಲ್ ಅಂತ ಇರುತ್ತೆ. ರಾಘವೇಂದ್ರ ಸ್ವಾಮಿಯಲ್ಲಿ ಮಟನ್ ಸ್ಟಾಲ್ ಎಲ್ಲಿ, ಯಾಕೆ ಇವೆಲ್ಲವೂ ಎಲ್ಲಿಂದ ಕಾರಣ ಆಗ್ತದೆ? ಮಾಲಕ ಭಕ್ತನಾಗಿರ್ತಾನೆ ಅಷ್ಟೇನೆ ಸರ್ ಹೇಳಿದ, ಮಾಲಕ ಭಕ್ತನಾಗಿರ್ತಾನೆ ಅಷ್ಟೇ. ಆದ್ರೂ ಅಂಗಡಿ ಹೆಸರು ರಾಘವೇಂದ್ರ ಅಂತ ಇಟ್ಕೊಂಡಿರ್ತಾನೆ. ಸೊ ಇದೆಲ್ಲ ಎಲ್ಲಿಂದ ತಪ್ಪಾಗುತ್ತೆ ಅಂದ್ರೆ, ಒಳ್ಳೆಯ ಶಿಕ್ಷಣ, ಒಳ್ಳೆಯ ಜ್ಞಾನ ಇವೆರಡಿಲ್ಲ ಅಂದ್ರೆ ಇಂತಹ ತಪ್ಪುಗಳು ಆಗಾಗ ಆಗ್ತಿರ್ತವೆ ಅನ್ನೋಂಥದ್ದು ಒಂದು ಮಾತು. ಹೇಳಿ. ಸಮಾಜದಲ್ಲಿ ಎಷ್ಟೋ ದುಷ್ಟ ವ್ಯಕ್ತಿಗಳಿದ್ದಾರೆ. ಯಾಕಿದಾರೋ ಗೊತ್ತಿಲ್ಲ ನನಗೆ, ಆದ್ರೆ ಇದ್ದಾರೆ. ಅಂಥವರಿಂದ ಸಜ್ಜನರಿಗೆ ಉಪಟಳ. ಸರಿ, ಅವರು ಶಾಂತಿಯಿಂದ ನೆಮ್ಮದಿಯಿಂದ ಬದುಕಲಿಕ್ಕೆ ಸಾಧ್ಯನೇ ಇಲ್ಲ. ಅಂಥವರು ಇದ್ದಾಗ ನಾವು ಹೇಗೆ ಧೈರ್ಯವಾಗಿ ಆತ್ಮಸ್ಥೈರ್ಯ ಉಳಿಸ್ಕೊಳ್ಬಹುದು ಅನ್ನೋದಕ್ಕೆ ನಾನು ಒಂದು ಕವಿತೆ ಬರೆದಿದ್ದೀನಿ. ನನ್ನ ಕವಿತೆಯನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆತ್ಮಸ್ಥೈರ್ಯ. ಯಾರು ಎಷ್ಟೇ ನಮ್ಮ ಕಾಲೆಳಿಲಿ, ಯಾರು ಎಷ್ಟೇ ನಮ್ಮ ಉತ್ಸಾಹವನ್ನ ಕುಂದಿಸ್ಲಿ, ನಮ್ಮ ಏಳಿಗೆಯನ್ನ ಅವರು ಇಷ್ಟಪಡದೆ ನಮಗೆ ತೊಂದರೆ ಕೊಡ್ತಾ ಇದ್ರೂ ಕೂಡ ನಾವು ಮಾತ್ರ ನಮ್ಮ ಆತ್ಮಸ್ಥೈರ್ಯವನ್ನ ಕಳ್ಕೊಳ್ಬಾರ್ದು. ಆತ್ಮಸ್ಥೈರ್ಯ ಎನ್ನುವ ನನ್ನ ಕವನ ಹೀಗಿದೆ. ರಾವಣರಿರುವರು ಎಲ್ಲೆಡೆ ರಾಮನಿಗೆ ಕಂಟಕಪ್ರಾಯದಂತೆ, ನಿಂದಕರಿರುವರು ಎಲ್ಲೆಡೆ ರಾಮನು ಸರಿದಾರಿ ತುಳಿಯಲೆಂದೆ, ಕೈಕೆಯರಿರುವರು ಎಲ್ಲೆಡೆ ರಾಮನ ಸತ್ಯನಿಷ್ಠೆ ಮೆರೆಸಲೆಂದೆ, ಮಾರೀಚರಿರುವರು ಎಲ್ಲೆಡೆ ರಾಮನು ಕಷ್ಟಗಳ ದಿನಚರಿ ಬರೆಯಲೆಂದೆ, ಮಂಥರೆಯರಿರುವರು ಎಲ್ಲೆಡೆ
ಮಂಥರೆಯರಿರುವರು ಎಲ್ಲೆಡೆ ಅಸೂಯೆ ಸೃಷ್ಟಿಸುವ ಸಲುವಾಗಿ. ಆಮೇಲೆ ಶೂರ್ಪನಖಿಯರು ಇರುವರು ಎಲ್ಲೆಡೆ ದೈತ್ಯ ದರ್ಪ ತೋರಲೆಂದೆ. ಲಕ್ಷ್ಮಣ ಭರತ ಹನುಮನು ಇರುವರು ಹಲವೆಡೆ ರಾಮನ ಕಷ್ಟಗಳಿಗೆ ನೋವಿಗೆ ಹೆಗಲಿನಂತೆ. ಸಮಾಜದಲ್ಲಿ ಅವರೂ ಇದ್ದಾರೆ, ಧೃತಿಗೆಡಬೇಡ. ಸಮಾಜದಲ್ಲಿ ನಿನಗೆ ಸಹಾಯಕ್ಕೆ ಬರುವವರಿದ್ದಾರೆ, ನಿಮ್ಮ ಕಷ್ಟಗಳಿಗೆ ನೊಂದು ನಿಮ್ಮ ಕೈ ಹಿಡಿಯೋರು ಇರ್ತಾರೆ, ನೀವು ಅದನ್ನು ಬರೀಬಾರದು ಅನ್ನುವ ನನ್ನ ಒಂದು ಕವನದ 4 ಸಾಲುಗಳನ್ನು ಕೂಡ ನಮ್ಮಲ್ಲಿ ಈಗ ಬಹಳ ಒಳ್ಳೆಯ, ಅಂದರೆ ನಮ್ಮ ಪುರಾಣಗಳು, ರಾಮಾಯಣ ಇರ್ಬೋದು, ಭಾರತ ಇರ್ಬೋದು, ಭಾಗವತ ಇರ್ಬೋದು, ಇದರಲ್ಲಿ ಇರ್ತಕ್ಕಂಥ ಎಲ್ಲ ಕಥೆಗಳು ಕೂಡ ಒಂದು ರೀತಿಯಲ್ಲಿ ಆದರ್ಶವೇ ನಮಗೆಲ್ಲ. ಹಾಗಾಗಿ ಈ ಹಬ್ಬ ಹರಿದಿನಗಳಲ್ಲಿ ಸಾಂಸ್ಕೃತಿಕ ವಿಚಾರಗಳನ್ನು ತಿಳಿಲಿಕ್ಕೋಸ್ಕರವಾಗಿ ನಮ್ಮ ಇವತ್ತು ದೇವಸ್ಥಾನಗಳಲ್ಲಿ, ಪುಣ್ಯ ಕ್ಷೇತ್ರಗಳಲ್ಲಿ, ಮಂದಿರಗಳಲ್ಲಿ ಎಲ್ಲ ಈ ಚಟುವಟಿಕೆಗಳನ್ನು ಬಹಳ ಅರ್ಥಪೂರ್ಣವಾಗಿ ಮಾಡಿ ಅದನ್ನು ಕೇಳುವಂಥ ಒಂದು ಸೊಬಗಿರಬೇಕು. ಇವತ್ತು ಎಲ್ಲವೂ ಕೂಡ ಶಾರ್ಟ್ ಫಾರ್ಮ್ ಆಗಿದೆ. ಅಂದರೆ ಪೂರ್ಣ ಈಗ ಯಕ್ಷಗಾನ ಹೇಗೆ ಕಾಲಮಿತಿ ಆಗಿದೋ ಎಲ್ಲವೂ ಕಾಲಮಿತಿ. ನಾಟಕನೂ 2.5 ಗಂಟೆ ನೋಡ್ಲಿಕ್ಕೆ ಯಾರಿಗೂ ಅದು ತಾಳ್ಮೆ ಇಲ್ಲ. ಭಾಷಣಗಳನ್ನು ಕೇಳಲಿಕ್ಕೆ ತಾಳ್ಮೆ ಇಲ್ಲ, 5 ನಿಮಿಷ ಕೇಳಲಿಕ್ಕೆ ತಾಳ್ಮೆ ಇಲ್ಲ ಅಲ್ವಾ? ಮತ್ತೆ ಎಲ್ಲ ರೀತಿಯಲ್ಲಿ ಕೂಡ ಒಂದು ಯಾವುದೇ ಒಂದು ವಿಚಾರವನ್ನು ಕೂಡ ತುಂಬ ನೋಡ್ಲಿಕ್ಕೆ ಶಾರ್ಟ್ ಆಗಿರ್ಬೇಕು. ಆದಷ್ಟು ಶಾರ್ಟ್ ಆಗಿದ್ರೆ ಖುಷಿ ಆಗ್ತದೆ. ಅದು ಎಷ್ಟು ಒಂದ್ಸರ್ತಿ ಹೇಗೆ ಕಾರ್ಡ್ ಕಥೆಗಳು ಅಂತ ಎಲ್ಲ ಬರ್ತಿತ್ತಲ್ಲ ಕಾಂಪಿಟಿಷನ್ಗೆ, ಕಾರ್ಡಿನಲ್ಲಿ ಕತೆ ಬರೀರಿ, ಅದು ಆರಂಭ ಒಳ್ಳೆದಿರಬೇಕು, ಪೂರ್ಣ ಒಳ್ಳೆದು. ಈಗ ಅದೊಂದು ಬಾಯಲ್ಲಿ ಹೇಳುವ ಕತೆ ಶುರುವಾಯ್ತಂತೆ. ಅಂದ್ರೆ 2 ನಿಮಿಷದಲ್ಲಿ ಕತೆ ಹೇಳ್ಬೇಕಂತ. 2 ನಿಮಿಷದಲ್ಲಿ ನಿಮ್ಮ ಕಥೆ ಹೇಳ್ಬೇಕಂತ ಒಂದು ಕಾಂಪಿಟೇಷನ್ ಆಯ್ತಂತೆ. 2 ನಿಮಿಷದಲ್ಲಿ ಕಥೆ ಹೇಳುದು, ಅದು ಆರಂಭ ಚೆನ್ನಾಗಿರ್ಬೇಕು, ಪೂರ್ಣ ಆಗ್ಬೇಕು, ಇಡೀ ಕಥೆ ಗೊತ್ತಾಗ್ಬೇಕು, ಇಡೀ ಕಥೆ ಪೂರ್ಣ ಆಗ್ಬೇಕಂತ. ಆಯ್ತು, ಎಲ್ಲ ಸೇರಿದ್ರು, ಮಕ್ಕಳೆಲ್ಲ ಸೇರಿದ್ರು. ಓಕೆ, ಆ ಥರದಲ್ಲಿ ಎಲ್ಲ ಸೇರಿದಾಗ ಒಬ್ಬನ ಹತ್ರ ಕಥೆ ಹೇಳಿ ಕೇಳಿದ್ರು. ಸರ್, ನನ್ನ ಸ್ವಂತ ಕಥೆ ಆಗ್ಬೋದಾ ಕೇಳಿದಂತೆ ಅವ. ಯಾರು ಕಾಂಪಿಟೇಷನ್ಗೆ ಬಂದವ. ಜಡ್ಜಸ್ ಕೂತಿದ್ದಾರೆ. ನನ್ನ ಸ್ವಂತ ಕಥೆ ಏನಾದ್ರು ಇದ್ರೆ ಯಾವ ಕಥೆ ಆಗ್ಬೋದು ಮಾರಾಯ, 2 ನಿಮಿಷದಲ್ಲಿ ಪೂರ್ಣ ಆಗ್ಬೇಕು, ಅದು ಚೆನ್ನಾಗಿರ್ಬೇಕು. ಆಯ್ತು, ಎದ್ದು ಇಂಥ ನಾನು ಇಂಥ ಊರಿನಲ್ಲಿ ಇಂಥ ತಂದೆ ತಾಯಿಗಳಿಗೆ ಹುಟ್ಟಿದ್ದೆ. ಹಾಗೆ ಅಲ್ಲಿ ಜನ್ಮವೆತ್ತಿದ ನನ್ನನ್ನು ಭಾಳ ಒಳ್ಳೆಯ ರೀತಿಯಲ್ಲಿ ಸಾಕಿದ್ರು. ಒಂದು ಹತ್ತಿರದ ಬಾಲವಾಡಿ ಶಾಲೆಗೆ ಹಾಕಿದ್ರು. ಅಲ್ಲಿ ಆದ ನಂತರ ಮತ್ತೆ ಪ್ರೈಮರಿ ಶಾಲೆಗೆ ನನ್ನನ್ನು ಹತ್ತಿರದ ಒಂದು ನನ್ನ ಅಕ್ಕನ ಮನೆಗೆ ಕಳಿಸಿದರು. ಅಲ್ಲಿ ನಾನು ಪ್ರೈಮರಿ ಶಾಲೆ ಮುಗಿಸಿದೆ. ಆಮೇಲೆ ಅಲ್ಲೇ ಹತ್ತಿರದಲ್ಲಿ ಒಂದು ಹೈಸ್ಕೂಲ್ನಲ್ಲಿ ವಿದ್ಯಾಭ್ಯಾಸ ಮಾಡಿದೆ. ಆಮೇಲೆ ನಾನು ಮಾವನ ಮನೆಯಲ್ಲಿ ಸ್ವಲ್ಪ ಒಂದು 2-3 ಕಿಲೋಮೀಟರ್ ದೂರದ ಒಂದು ಮಾವನ ಮನೆ ಹತ್ತಿರ ಅಲ್ಲಿ ಒಂದು ಕಾಲೇಜ್ ಇತ್ತು, ಅಲ್ಲಿ ಕಾಲೇಜ್ ಮುಗಿಸಿದೆ. ಕಾಲೇಜ್ ಮುಗಿಸುವಾಗ ಸಾಧಾರಣ ಮಟ್ಟಿಗೆ ನನಗೆ ಮುಂದೆ ಕಲೀಲಿಕ್ಕೆ ಸ್ವಲ್ಪ ಆರ್ಥಿಕ ಸಂಕಷ್ಟ ಇತ್ತು. ಹಾಗಾಗಿ ಒಂದು ಸಣ್ಣ ಕೆಲಸ ಸಿಕ್ಕಿತ್ತು ನನಗೆ. ಕೆಲಸ ಸಿಕ್ಕಿದಾಗ ಕೆಲಸದಲ್ಲಿ 1 ವರ್ಷ 2 ವರ್ಷ 3 ವರ್ಷ ಹೋಗುವಾಗ ಸ್ವಲ್ಪ ಸಂಬಳ ಜಾಸ್ತಿ ಆಯಿತು. ಮತ್ತು ಮುಂದೆ ಕಲಿಬೇಕೋ ಬೇಡವಂತ ಆಲೋಚನೆ ಮಾಡುವಾಗ 26-27 ಆಗುವಾಗ ಅಪ್ಪ ಅಮ್ಮ ನನಗೆ ಮದುವೆ ಮಾಡಲಿಕ್ಕೆ ನಿರ್ಣಯ ಮಾಡಿದರು ಅಲ್ವಾ. ನಿರ್ಣಯ ಮಾಡಿ ಅವರೊಂದು ಮದುವೆ ಮಾಡಿಬಿಟ್ರು ನನಗೆ. ಅಲ್ಲಿಗೆ ನನ್ನ ಕಥೆ ಮುಗಿಯಿತು ಅಂತ. ಆವಾಗ ಜಡ್ಜರ್ಸ್ ಹೇಳಿದ್ರಂತೆ, ಇಲ್ಲ ಇನ್ನೊಂದು ಅರ್ಧ ನಿಮಿಷ ಉಂಟಲ್ಲ. ಇಲ್ಲ, ಅರ್ಧ ನಿಮಿಷ ಇದ್ರೆ ನೀವೇ ಹಿಡ್ಕೊಳ್ಳಿ, ಮದುವೆ ಆದಲ್ಲಿಗೆ ನನ್ನ ಕಥೆ ಮುಗಿದಿದೆ ಅಂತ. ಶಾರ್ಟ್ ಆ್ಯಂಡ್ ಸ್ವೀಟ್ ಆಗ್ಬೇಕಂತ ಅವ ಅಲ್ಲಿ ವಿಶೇಷವಾದಂಥ ಇದನ್ನು ಹೇಳಿದ. ನೋಡಿ ಎಷ್ಟೊಂದು ಗಮನೀಯವಾದಂಥ ವಿಚಾರ. ಹಾಗಾಗಿ ಎಲ್ಲವೂ ಶಾರ್ಟ್ ಆಗಿರ್ಬೇಕು. ನಮ್ಮ ಹರಟೆ ಆಗಲಿ, ನಾವು 3 ಜನ ನಮಗೆ ಕೂತ್ಕೊಳ್ಳಿಕ್ಕೆ ಜಾಗ ಕೊಟ್ಟಿದ್ದಾರೆ ಅಂತೇಳಿ ನಾವು ಬೆಳೆಸ್ತಾ ಹೋದ್ರೆ ಸಮಯ ಇರುವುದಿಲ್ಲ. ಅದಕ್ಕಾಗಿ ಕೊನೆ ಮಾಡಿ ಸರ್. ನೀವ್ ಹೇಳ್ದಂತೆ ಬಹಳ ಅದ್ಭುತ. ಶಾರ್ಟ್ ಅಂಡ್ ಎಲ್ಲವೂ ಕೂಡ ಈಗ ಶಾರ್ಟ್ ಅಂಡ್ ಸ್ವೀಟ್ ಆಗೋಗ್ಬಿಟ್ಟಿದೆ. ಕೆಲವೊಮ್ಮೆ ಅದನ್ನ ಹೇಗ್ ಹೇಳ್ತಾರೆ ಅಂದ್ರೆ ಆ ಮಕ್ಕಳು ಕೂಡ ಅದೇ ದಾರಿಯನ್ನ ಹಿಡಿದು ಬಿಟ್ಟಿದ್ದಾರೆ ತಮ್ಮ ಬದುಕನ್ನ. ನೀವ್ ಹೇಳಿದ್ದು ಕರೆಕ್ಟ್ ಸರ್. 2 ನಿಮಿಷದಲ್ಲಿ ಅವನ ಇಡೀ ಚರಿತ್ರೆಯನ್ನ ಹೇಳ್ದ. ಅದಕ್ಕೇನೆ ಭಗವಂತ ಕೂಡ ಮೋಸ್ಟ್ಲಿ ನಿಶ್ಚಯಿಸ್ಬಿಟ್ಟಿದ್ದಾನೆ ಇವರ ಜೀವನವನ್ನು ಕೂಡ ಶಾರ್ಟ್ ಆಗಿ ಮುಗಿಸ್ಬಿಡ್ಬೇಕಂತ ಹೇಳಿ. ಅಂದಿನಲ್ಲಿ ಇದ್ದಂತ 100 ವರ್ಷಗಳ ಆಯಸ್ಸು ಇಂದಿಗೆ 60-70ಗೆ ಬರೋಷ್ಟಲ್ಲೇ ಗ್ಯಾರಂಟಿ ಇಲ್ಲ ಅನ್ನೋವಂಥದ್ದು ಇದು ಶಾರ್ಟ್ ಆಗಿ ಹೋಗ್ಬಿಟ್ಟಿದೆ. ಎಲ್ಲವೂ ಕೂಡ ಮಕ್ಕಳು ಬೇಗನೆ ಶಾಲೆಗೆ ಸೇರಿಸ್ತಾರೆ. ನಮ್ಗೆ ಈಗ ನಿಮ್ಮಂತವ್ರಿಗೆ ನಮ್ಮಂತ ಕಾಲದಲ್ಲೆಲ್ಲ ಶಾಲೆಗೆ ಹೋಗ್ಬೇಕಂದ್ರೆ ಹೀಗೆ ಮುಟ್ಟಿಸ್ಬೇಕಿತ್ತು. ಅದು ಎಲ್ಲಿವರೆಗಂದ್ರೆ 6 ವರ್ಷ 6.5 ವರ್ಷಕ್ಕೆ ಸೇರ್ಸೋರು. ಆ ಒಂದಂತ ಸಂದರ್ಭ ಈಗ 4 ವರ್ಷಕ್ಕೆ ಮಕ್ಕಳನ್ನ 4 ವರ್ಷಕ್ಕೆ ಮಕ್ಕಳನ್ನ ಶಾಲೆಗೆ ಹಾಕ್ಬಿಡ್ತಾರೆ. ಯಾಕಂದ್ರೆ ಶಾರ್ಟ್ ಅಂತ ಹೇಳಿದ್ರಿಂದ ಈ ಮಾತು ಹೇಳ್ತೀನಿ. ಶಾರ್ಟ್ ಅಂತ ಎಲ್ಲಾದ್ರಲ್ಲೂ ಎಲ್ಲಾ ಕಡೆಲೂ ಬಂದ್ಬಿಟ್ಟಿದೆ. ಅದಕ್ಕೆ ಭಗವಂತ ನಿಶ್ಚಯನೂ ಮಾಡ್ಬಿಟ್ಟಿದ್ದೇನೆ, ಇವ್ರನ್ನ ಶಾರ್ಟ್ ಆಗಿ ನಾನು ಕರ್ಕೊಂಡ್ಬಿಡ್ಬೇಕು ಅಂತೇಳಿ 60ಕ್ಕೋ 70ಕ್ಕೋ ಆಯಸ್ಸಲ್ಲೂ ಶಾರ್ಟ್ ಮಾಡ್ಬಿಟ್ಟಿದ್ದೇನೆ. ಕಥೆಯಲ್ಲಿ ಮಾತ್ರ ಅಲ್ಲ, ಆಯಸ್ಸಲ್ಲೂ ಶಾರ್ಟ್ ಆಗೋಗಿದೆ ಈಗ ಅಂತ ಹೇಳಕ್ಕೆ ಅದೇನೇ ಇರಲಿ, ಹಬ್ಬ ಹರಿದಿನಗಳಲ್ಲಿ ನಾವು ದೇವರಲ್ಲಿ ಭಕ್ತಿಯಿಂದ ಬೇಡಿಕೊಳ್ಳೋದು ಉದ್ದೇಶ. ನಮ್ಮ ಮನಸ್ಸಿಗೆ ಶಾಂತಿ ಸಿಗ್ಲಿ, ನೆಮ್ಮದಿ ಸಿಗ್ಲಿ, ಕುಟುಂಬದಲ್ಲಿ ಸಂತೋಷ ನೆಲೆಸ್ಲಿ ಅಂತ. ಮುಖ್ಯವಾಗಿ ಸಂತೋಷ. ಗಾಂಧೀಜಿ ಅವರು ಒಂದು ಮಾತು ಹೇಳ್ತಾರೆ, ನಗು ಇರುವಲ್ಲಿ ಪ್ರೀತಿ ಇದೆ,
ಪ್ರೀತಿ ಇರುವಲ್ಲಿ ಬದುಕಿದೆ. ಸೊ ಪ್ರೀತಿ ಇರುವಲ್ಲಿ ಬದುಕಿದೆ. ಆದ್ದರಿಂದ ನಾವೆಲ್ಲರೂ ಪ್ರೀತಿಗೆ ನಾವು ಮೊದಲ ಸ್ಥಾನ ಕೊಟ್ಟು ಪರಸ್ಪರ ನಾವು ಹೊಂದಾಣಿಕೆಯಿಂದ ಸಹಕಾರದೊಂದಿಗೆ ಸಂತೋಷದಿಂದ ಬಾಳೋಣ. ಎಲ್ಲರಿಗೂ ಕೂಡ ದೇವರು ಒಳ್ಳೇದು ಮಾಡಲಿ ಅಂತ ಬಯಸ್ಲಿಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ಸನ್ಮಂಗಲವಾಗಲಿ. ಈ ಹರಟೆಯಲ್ಲಿ ನಮ್ಮ ಡಾಕ್ಟರ್ ಶಿವಪ್ರಕಾಶ್ ಹಾಗೆ ಶಿವರಾಜ್ ಅವರು ಉಪನ್ಯಾಸಕರು ಮತ್ತೆ ನಾನು ತೋನ್ಸೆ ಪುಷ್ಕಳ ಕುಮಾರ್ ಭಾಗವಹಿಸಿದ್ದೇವೆ. ಈ ಒಂದು ಕಲಾ ಕಾರ್ಯಕ್ರಮದ ಆಶ್ರಯ ಮಾಧ್ಯಮದಲ್ಲಿ ನಮಗೆ ಸ್ಪಂದನ ಟಿವಿಯವರು ನೀಡಿದ್ದಾರೆ. ಅವರಿಗೂ ಕೂಡ ಪ್ರತ್ಯೇಕ ವಂದನೆಗಳನ್ನು ಸಲ್ಲಿಸಿ ವೀಕ್ಷಕ ಬಂಧುಗಳಿಗೆ ಎಲ್ಲರಿಗೂ ಕೂಡ ಶಿವರಾತ್ರಿಯ ಶುಭಾಶಯವನ್ನು ಮತ್ತೊಮ್ಮೆ ಸಲ್ಲಿಸುವುದರ ಮೂಲಕ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ನಮಸ್ಕಾರ. ನಮಸ್ಕಾರ. ಶಿಶಿರ ಋತುವಿನ ಮಾಘ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿ ಈ ಮಹಾಶಿವರಾತ್ರಿ ಎಲ್ಲರಿಗೂ ಕೂಡ ಆ ಶಿವ ಒಳ್ಳೇದನ್ ಮಾಡ್ಲಿ. ನಮಗೂ ಕೂಡ ನಮ್ಮ ಗುರುಗಳಿಗೂ ಕೂಡ ಶಿವ ಒಳ್ಳೇದನ್ ಮಾಡ್ಲಿ. ಈ ಸ್ಪಂದನ ವಾಹಿನಿಯವರು ಕೂಡ ಆ ಶಿವ ಒಳ್ಳೇದನ್ನೇ ಮಾಡ್ಲಿ ಅಂತ ಕೇಳ್ತಾ ಇಲ್ಲಿಗೆ ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು.